ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ವೇದಿಕೆಗೆ ಬರಂದುಲೇರೆ ಅರೇನೆ ಆತ್ಮೀಯವಾದ ವೇದಿಕೆಗೆ ಸ್ವಾಗತ ಮಲ್ತೊಂದಿಲ್ಲ. बोलो भारत माता के, नरेंद्र मोदी जी के, नलिन कुमार कटील जी के, बोलो भारत माता के. ಶ್ರೀಯುತ ಭಾರತೀಯ ಜನತಾ ಪಾರ್ಟಿದ ರಾಜ್ಯಾಧ್ಯಕ್ಷರ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಹಾಗೆ ಹಿರಿಯರಾದ ಶ್ರೀಯುತ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಪ್ರತಾಪ್ ಸಿಂಹ ನಾಯಕರು, ಶಾಸಕರ ಶ್ರೀಯುತ ಜಯರಾಮ್ ಶೆಟ್ಟಿ ಕುತ್ತಾರಗುತ್ತು, ಹಾಗೆ ಮಾಜಿ ನಮ್ಮ ಅಧ್ಯಕ್ಷರ ಶ್ರೀಯುತ ಚಂದ್ರಹಾಸ ಉಳ್ಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕಸ್ತೂರಿ ಪಂಜರವರು, ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಾರದಾ ಗಣಪತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರ ಶ್ರೀಯುತ ಟಿ.ಜಿ. ರಾಜಾರಾಮ್ ಭಟ್ರು ಅವರು ವೇದಿಕೆ ಆಗಮಿಸಬೇಕು. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾ ಸುಫಲಾ ಮಲಯಜ ಶೀತಲಂ, ಸಸ್ಯ ಶ್ಯಾಮಲಾ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ, ಕುಸುಮಿತ ದ್ರುಮದಲ ಶೋಭಿನಿ, ಸುಹಾಸಿನಿ ಸುಮಧುರ ಭಾಷಿಣಿ, ಸುಖದಾ ವರದಾ ಮಾತರಂ, ವಂದೇ ಮಾತರಂ. ಕೋಟಿ ಕೋಟಿ ಕಂಠಕಲಕಳ ನಿನಾದಕರಾಲೆ, ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ, ಅಭಲಾ ಕೆನೋ ಮಾ ಏತೋ ಭಲೆ, ಬಹುಬಲಧಾರಿಣಿ ನಮಾಮಿ ತಾರಿಣಿ, ರಿಪುದಲವಾರಿಣಿ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಈ ಭಾಗದ ನಮ್ಮ ಮಾತಾ ನಾಯಕಿಯರು, ದಕ್ಷಿಣ ಕನ್ನಡ ಜಿಲ್ಲೆದ ಭಾರತೀಯ ಜನತಾ ಪಾರ್ಟಿದ ಉಪಾಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾದಿತ್ತದು ಈ ಭಾಗದ ಮಾತ ಶಾಲೆಗೆ ಗೋಶಾಲೆಗೆ ಇಂಚಿನ ಮಾತ ಸಂಸ್ಥೆಗೆ ಮಸ್ತ್ ಅನುದಾನ ಕಂತು ಕೊರದು ಈ ಭಾಗಡು ಜಿಲ್ಲಾ ಪಂಚಾಯತ್ ಸದಸ್ಯರಾದಿತ್ತದು ಒಂಜಿ MLA ಮಲ್ಪಂಚಿನ ಆತ್ಮಲ್ಲ ಕೆಲಸವನ್ನು ಮಲ್ತುಕೊರ್ನಾರು ಸಂತೋಷ್ ಕುಮಾರ್ ರೈಕಲ್. ಇನಿ ಯಾರ ನೇತೃತ್ವಡು ಈ ಭಾಗದ ಮಾತ ಹಿರಿಯಕಲಿಗೆ ದೈವ ದೇವಸ್ಥಾನಡು ಸೇವೆ ಮಲ್ಪನಕಲಿಗೆ ಒಂಜಿ ಗೌರವ ಸಮರ್ಪಣೆ ಮಲ್ಪಡ ಉದ್ದೇಶಡು ಈ ಕಾರ್ಯಕ್ರಮಡು ನಾವು ಮಾತಲ್ಲ. ಇನಿ ಬತ್ತನಂಚಿನ ಬಿನ್ನೇರಿನ ಶ್ರೀಯುತ ಸಂತೋಷ್ ಕುಮಾರ್ ರೈಕಲ್ ಆತ್ಮೀಯವಾದ ಸ್ವಾಗತ ಕೋರುದು ಪ್ರಾಸ್ತಾವಿಕದ ರಡ್ಡು ಪಾತೆರೊಂದು ವಿನಂತಿ ಮಲ್ತಂದಲ್ಲ. नरेंद्र मोदी जी के जय, JP नड्डा जी के जय, येडियुरप्पा जी के जय, नलिन कुमार कटील जी के जय, बोलो भारत माता जी जय. ಪ್ರಾಪ್ರಥಮವಾದ ಮಾಗನೆದ ದೇವರಾಯನಂಚಿನ ಸೋಮನಾಥ ದೇವರಿನ ಚರಣ ಪಾದ ಕಮಲಾರವಿಂದು ಗಡ್ಡ ಬೋರೊಂದು ನಮ್ಮ ಮಾತ
ನಮ್ಮೊಂದು ಬತ್ತಿನಂಚಿನ ಮಹಾಗಣಪತಿ ದೇವರನ್ನೇ ನೆನೆತಂದು ಪರಶುರಾಮ ಸೃಷ್ಟಿದ ಈ ತುಳುನಾಡದ ಪವಿತ್ರವಾಯಿನ ಈ ಭೂಮಿಡು ನೆಲೆಯಾಯಿನಂಚಿನ ಅಪ್ಪೆ ಮಜಿ ಮಹಮ್ಮಯ್ಯನ ಚರಣ ಪಾದ ಕಮಲಾರವಿಂದು ಗಡ್ಡ ಬೂರೊಂದು ಕುಂಟಲಾಗಿರಿ ನರಸಿಂಹದೇವರನ ಕಾರಗಳ ಸಾಷ್ಟಾಂಗಡ್ಡ ಬೂರೊಂದು ಎನ್ನ ಆರಾಧ್ಯ ದೈವ ಪೂಮಾನಿ ಕಿನ್ನಿಮಾನಿ ಮಾಡದ ದೈವಗಳ ಸಾಷ್ಟಾಂಗಡ್ಡ ಬೂರೊಂದು ಗ್ರಾಮ ದೇವರಾಯನಂಚನ ಕೊರಿಯಾಡ್ತಾ ಇರಗಳ ಈ ಪೊರ್ತು ಎಣ್ಣೊಂದು ಇಡೇ ಬೈದಿನಂಚಿನ ನಮ್ಮ ಬೈದಿನಂಚಿನ ನಮ್ಮ ಮಕ್ಕಳನ್ನ ಪೂರೆಲ್ಲ ಎಣ್ಣುನಂಚಿನ ಮಾತಾ ನಮ್ಮೊಂದು ಬತ್ತಿನಂಚಿನ ಪೂರ ದೈವ ದೇವರೆಗಳ ಚರಣ ಪಾದ ಕಮಲಾರವಿಂದು ಗಡ್ಡ ಬೂರೊಂದು ವಿಶೇಷವಾದ ಒಂಜಿ ಕಾರ್ಯಕ್ರಮ ಮನ್ಪೊಡವು ಬಂದದೆ ಕೇವಲ 21 ದಿನದ ದುಂಬು ದೇವರ ಆಶೀರ್ವಾದಡು ಈ ಪರಶುರಾಮ ಸೃಷ್ಟಿದ ಪವಿತ್ರವಾಯಿನ ಈ ನೆಲಟ್ಟು ಇತ್ತಿನ ದೈವ ದೇವರನ್ನೇ ನಮ್ಮೊಂದು ಬರ್ತದೆ ನಿತ್ಯ ನಿರಂತರವಾದ ಐತ ಸೇವೆ ಮನ್ಪುನಂಚಿನ ನಂಕ್ ಮಾತ ದೇವರ ರೂಪಡು ತೋಜುನಂಚಿನ ಕಲ್ಲುಗಳ ಶಕ್ತಿ ಚೈತನ್ಯ ಕೊಡ್ದು ದೇವರೆಂದೇ ನಮ್ಮನ್ನು ನಂಬುಲೆಕ್ಕ ಮನ್ಪಿನಂಚಿನ ಪೂರ ತಂತಿರದಾರನಗಳು ನೀಲೇಶ್ವರದ ಪರಮ ಪೂಜ್ಯ ಪದ್ಮನಾಭ ತಂತ್ರಿಲಾದಿಪ್ಪು ನಡಿಬೈದ ಶಂಕರನಾರಾಯಣ ಭಟ್ ತಂತ್ರಿಲಾರ ಆದಿಪ್ಪು ಗಣಂತೂರಿಗೂ ಆ ಪುಡೆಕ್ಕೆ ಮಾತ ಸಂಬಂಧಪಟ್ಟಿನಂಚಿನ ರಾಜೇಶ್ ತಾಳಿ ತಯಾರಾದಿಪ್ಪು ಕುರ್ನಾಡದ ಶ್ರೀ ರಘುರಾಮ್ ತಂತ್ರಿಲಾದಿಪ್ಪು ಸಜಿಪದ ಸುಬ್ರಹ್ಮಣ್ಯ ತಂತ್ರಿಲಾದಿಪ್ಪು ಬಾಕಿ ಬಡಜದ ತಂತ್ರಿಲಾದಿಪ್ಪು ಮೇಕ್ಲ ಮಾತ ತಂತ್ರಿದಾರ ನಗ್ಲೆಗ್ಲ ವಿಶೇಷವಾದ ಸಾಷ್ಟಾಂಗವಾದ ಅಡ್ಡಬೂರ್ದು ದಾದಾ ಬಣ್ಣನ ನಿಕ್ಲಿನ ಮಾತ ಇದೇಲೆತ್ತದೆ ನಿಕ್ಲಿನ ಸನ್ಮಾನ ಗೌರವ ಮನ್ಪುಣತ್ತು ನಿಕ್ಲಿ ಸಾಕ್ಷಾತ್ ದೇವರು ಪನ್ಪುಣ ರೂಪಡು ಅವೇ ರೀತಿ ಆ ದೇವಸ್ಥಾನಡು ನಿತ್ಯ ನಿರಂತರವಾದ ಪೂಜೆ ಬಂತದ್ದು ಹಿಂದುತ್ವದ ಶಕ್ತಿ ಇಲ್ಲ ದೈವ ಶಕ್ತಿ ಇಲ್ಲ ದೇವರ ಶಕ್ತಿ ಎಂಜಿನ ಅಂದು ತೋಜಾದ ಕೊರನಂಜನ ಮಾತ ಆ ಪುರೋಹಿತ ಹೊರ್ಗದಕ್ಲೇಗೆ ಐತ ಒಟ್ಟಿಗೆ ಅರಸು ದೈವಲನ ಸೇವೆ ಮನ್ಪುಣಕ್ಲೇಗೆ ಕನಂತೂರ್ದ ಉಲ್ಲಾಲ್ತಿ ಅರಸು ದೈವನ ಉಲ್ಲಾಲ್ತಿ ತೊಡಕೊಕ್ಕಿನಾರೆ ದುರ್ಗಲಾಯರೆ ಅಂಚನೆ ಮಾತ ದೈವ ದೇವರನ್ನ ಸೇವೆ ಮನ್ಪುಣಕ್ಲೇಗೆ ಕೊರಗಜ್ಜನ ಸೇವೆ ಮನ್ಪುಣಕ್ಲೇಗೆ ಬಲೆ ಪಾಡಿದ ಪೂಜಾರಿಯನ್ನ ನಕ್ಲೇಗೆ ಬಲೆ ಪಾಡಿದ ಮೂಲಿಯನ್ನ ನಕ್ಲೇಗೆ ಐತ ಒಟ್ಟಿಗೆ ಭಜನಾ ಮಂದಿರ ಪೂಜೆ ಮನ್ಪುಣಕ್ಲೇಗೆ ಬೇತ ದೇವರನ್ನ ಪಾತ್ರ ನಕ್ಲೇಗೆ ದೈವಸ್ಥಾನಡು ಆ ಮಹಮ್ಮಾಯಿ ದೇವಸ್ಥಾನ ಬೇಲೆ ಮಾತೇರೆಗಳ ನಿಜವಾದ ಐನು ವಾರೀತಿರು ವರ್ಣನೆ ಮನ್ಪಡು ವಾರೀತಿರು ಪಾತೆರೊಂದು ಹೆಂಗೆ ನಿಜವಾದ ತೆರಿಪುಜ ನಾನಲ್ಲ ಆತು ಪ್ರೀತಿ ದೀದು ನಿಖಲು ಬೈದಾರೆ ನಿಖಲೆ ಇನಿ ಆಶೀರ್ವಾದ ಮನ್ಪುಣ ರೂಪಡು ನಿಖಲೆ ಸಾಕ್ಷಾತ್ ದೇವರೆಂದು ಬೈದಾರೆ ಐಕೆ ನಿಖಲೆಗೆ ಸಾಷ್ಟಾಂಗ ವಾರೀತಿ ಬಂದ ಸಾಷ್ಟಾಂಗ ಅಡ್ಡ ಬುಡ್ದು ನಿಖಲ ನರೇಂದ್ರ ಮೋದಿಜಿ ಈ ದೇಶದ 400 ಪ್ರಧಾನಿ ಅವಡು ಐಕ್ಯ ಬಡದೆ ಅವ್ರನ್ನ ಒರಂಬ ವರ್ಷದ ಸಾಧನೆಗೆ ಬಡದೆ ಐತ ಒಟ್ಟಿಗೆ ನಮ್ಮ ಮೂಜಿ ಸತ್ತಿ ಸಂಸದರಾದ ರಾಜ್ಯಾಧ್ಯಕ್ಷರಾಯ ನಂಚಿನ ನಮ್ಮ ನಲಿನನ್ನೇ ಪಿರವದ ಸಂಸದರಾದ ನಮ್ಮ ದೇಶದ ಒಂದು ಮಂತ್ರಿ ಆವಡು ಪನ್ಪುಣ ಲೆಕ್ಕಾಚಾರದು ಅಕ್ಲಿನ ಸಾಧನೆಗೆ ನಿಕ್ಲಿನ ಸೇವೆ ಮನ್ಪೊಡು ಪನ್ಪುಣ ಲೆಕ್ಕಾಚಾರಡು ಇನಿ ಈತ ಶೋಕದ ಈತ ಪೊರ್ಲುದ ಒಂದು ಕಾರ್ಯಕ್ರಮದ ಇವೊಂದನಿ ಬೇತೆ ವಾ ಉದ್ದೇಶಲಾತ್ ಈ ಕಾರ್ಯಕ್ರಮಕ್ಕೆ ವೈದ್ಯ ನಕ್ಲಿಗೆ ಸ್ವತಃ ನಲಿನನ್ನೇ ಬರ್ತದೆ ಸಾಕ್ಷಾತ್ ಗೌರವ ಅನ್ಪಡು ಪನ್ಪುನ ಆಸೆಡ್ ಅರ್ನ ಟೈಮು ಅರೆ ಪಾಪ ಇನಿ ಸಮಯನೇ ಇಚ್ಚಿಂದ ಅಂಡಲ್ಲ ಅದು ಅತ್ಯಂತ ಗೌರವ ನಮ್ಮ ಊರು ಗೌರವದಿದ್ದು ಬೈದೇರಿ ಅಂಚ ಅದು ವಿಶೇಷವಾದ ನಲಿನನ್ನಗೆ ರಾಜ್ಯದ ಅಧ್ಯಕ್ಷರಿಗೆ ನಮ್ಮ ಮಾತರ ಬಲವಾದ ಸ್ವಾಗತ ಮಂತೊಂದಿಲ್ಲ
ಐತ ಒಟ್ಟಿಗೆ ಜಿಲ್ಲೆದ ಅಧ್ಯಕ್ಷರು ಪಾದರ ಸೇಲಕ ಬೆಳ್ತೊಂದಿಪ್ಪನಂಜನ ಸುದರ್ಶನ್ ಜಿಲ್ಲೆರು ಅರೆಲ್ಲ ಸ್ವಾಗತ ಮಂತೊಂದಲ್ಲ. ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರಿಗೆ ನಮ್ಮ ಮಂಡಳದ ಅಧ್ಯಕ್ಷರಾದ ಶ್ರೀಯುತ ಚಂದ್ರಾಸ್ ಪಂಡಿತ್ ಅವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ದಯಮಾಡಿ ಸುದರ್ಶನ್ ಜಿ ಅವರಿಗೆ ಸುರೇಶ್ ಬಂಗೇರ ಅವರು ಶಾಲನ್ನು ಹಾಕಿ ಗೌರವಿಸಬೇಕು. ಸುರೇಶ್ ಜಿ ಅವರು, ನವೀನ್ ಶೆಟ್ಟಿ ಅವರು, ಜಿತೇಂದ್ರ ಶೆಟ್ಟಿ ಅವರು, ರವಿಶಂಕರ್ ಸೋಮೇಶ್ವರ್ ಅವರು, ಆನಂದ ಶೆಟ್ಟಿ ಅವರು, ಅವೇ ರೀತಿ ಇವರೆಲ್ಲ ವೇದಿಕೆ ಹತ್ತಿರ ಇರಬೇಕಾಗಿ ವಿನಂತಿ. ನಮ್ಮ ಭಾರಿ ಪ್ರೀತಿದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರು, ಮಂಗಳೂರು ಕ್ಷೇತ್ರದ ಪ್ರಭಾರಿ ಉಸ್ತುವಾರಿ ಬಂದ ನಂಗೆ MLA ಜನಕ್ಕೆ ಆರೇ MLA ಬಂದು ರಾಜ್ಯಾಧ್ಯಕ್ಷರು ಘೋಷಣೆ ಮಂತನ ಜನ ಗೌರವಾನ್ವಿತ ಪ್ರತಾಪ್ ಸಿಂಗ್ ನಾಯ್ಕರು ಉಳ್ಳೇರಿ ಅರೆಗೆಲ್ಲ ಸ್ವಾಗತ ಮಂತಂದಲ್ಲ. ರವಿಶಂಕರ್ ಸೋಮೇಶ್ವರ್ ಅವರು ಶಾಲಾ ಹಾಕಿ ಗೌರವಿಸಬೇಕು. ಈ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿ ಏನಂಚಿನ ಶ್ರೀಮತಿ ಕಸ್ತೂರಿ ಅಕ್ಕಲ್ಲೇರಿ ಅರೆಗೆಲ್ಲ ಸ್ವಾಗತ ಮಂತಂದಲ್ಲ. ಅವರಿಗೆ ಗಾಯತ್ರಿ ಕಿಶೋರ್ ಅವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ. ಈ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿ ಏನಂಚಿನ ಸುಧೀರ್ ಶೆಟ್ಟರ್ಲೇರಿ ಅರೆಗೆಲ್ಲ ಸ್ವಾಗತ ಮಂತಂದಲ್ಲ. ಗಣೇಶ್ ಮೋಹನ್ ಅವರು ಶಾಲಾ ಹಾಕಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಈ ಜಿಲ್ಲೆದ ಉಪಾಧ್ಯಕ್ಷರಾಯನಂಚಿನ ಬೂಡಿಯ ರಾಧಾಕೃಷ್ಣ ರೇಖಲುಳ್ಳೇರು ಅರೆಗಳ ಸ್ವಾಗತ ಮಂತಂದಲ್ಲ. ಅದೇ ರೀತಿ ನಮ್ಮ ಕ್ಷೇತ್ರದ ಪ್ರಭಾರಿ ಅಂಚಿನ ರಂದೀಪ್ ಕಾಂಚನ್ ಉಳ್ಳೇರು, ಅದೇ ರೀತಿ ಸತೀಶ್ ಕುಂಪಲ್ ಉಳ್ಳೇರು, ರವೀಂದ್ರ ಶೆಟ್ಟರ್ ಉಳ್ಳೇರು, ಜಯಶ್ರೀ ಅಕ್ಕ ಉಳ್ಳೇರು, ಹೇಮಂತ್ ಶೆಟ್ಟಿ ಉಳ್ಳೇರು, ಐತ ಒಟ್ಟಿಗೆ ಚಂದ್ರಶೇಖರ್ ಉಚ್ಚಿಲ್ ಉಳ್ಳೇರು, TG ರಾಜಾರಾಮ್ ಭಟ್ ಉಳ್ಳೇರು, ಐತ ಒಟ್ಟಿಗೆ ಎನ್ನ ಗುರುಕುಲ ಏನಂಚಿನ ನಮ್ಮ ಸೆರ್ಸಪ್ಪ ಪೂಜಾರ್ಲು ಟೈಲರ್ಲು ಉಳ್ಳೇರು ಮಾತೆರೆಗಳ ವಿಶೇಷವಾದ ಸ್ವಾಗತ ಮಂತಂದು ಜವಾಬ್ದಾರಿಯವರು ಶಾಲನ್ನು ಹಾಕಿ ಎಲ್ಲರಿಗೆ ಗೌರವಿಸಬೇಕಾಗಿ ವಿನಂತಿ. ಸಮಯದ ಅಭಾವ ಉಂಡೊಂದು ಗೊತ್ತುಂಡು. ದೇವಸ್ಥಾನ ಪೂಜೆ ಮನ್ಪುನ ಭಟ್ರನಕ್ಲೆ ಇನಿ ರಾತ್ರಿ ದುಂಬೆ ಪೂಜೆ ಮನ್ಪೋಡು ಪನ್ಪುನ ಒಂಜಿ ಬೇತೆನೆ ದಾದನ ತಿಥಿ ಬೇತ ಇತ್ತು ನಿರ್ಧಾರ ಹೆಂಗೆ ಗೊತ್ತುಂಡು. ಐತ ಬಗ್ಗೆ ಜಾಸ್ತಿ ಪಾತೆರೆ ಪೋಪುಜಿ ಆಂಡ ನರೇಂದ್ರ ಮೋದಿಜಿ ಈ ವರ್ಷ ಈ ದೇಶದ ಪ್ರಧಾನಿಯಾದ ಆ ರೀತಿ ಕೆಲಸ ಮಂತಿದ್ದಾರೆ. ಆದರೆ ಈ ದೇಶದ ಪ್ರಧಾನಿಯಾದ ಜಗತ್ತದ ನಾಯಕ ಎಂಚಾಯರು ಐತ ಒಟ್ಟಿಗೆ ಈ ದೇಶದ ಬದಲಾವಣೆ ಎಂಚಿನ ಮಂತೇರಿ ಎನ್ಮನುತ್ತ ಮೂಜಿ ಯೋಜನೆ ಕೊಂಡತಿದೆ. ಈ ದೇಶನು ಜಗತ್ತಿಗೆ ನಂಬರ್ 5ನೇ ಸ್ಥಾನ ಕೊಂಡರೆ ಮಂತದ ನಂಚಿನ ಪ್ರಯತ್ನ ನನ್ನ ಪೂರ ನಮ್ಮ ರಾಜ್ಯಾಧ್ಯಕ್ಷರು ಪನ್ಪೇರು ಯಾನೈನ್ ಪನಿಯರ ಪೋಪು. ಜಮ್ಮು ಕಾಶ್ಮೀರದ 370 ಆರ್ಟಿಕಲ್ ಆದಿಪ್ಪು ಅಂಚಿನ ಬೇತೆ ಆದಿಪ್ಪು ಐತ ಬಗ್ಗೆಲ್ಲ ದಿಂಜ ಪಾತ್ಯಾರ ಪೋಪುಜಿ ದಾದ ಬಂಡ ನರೇಂದ್ರ ಮೋದಿಜಿ ಆರೆ ಸಾಕ್ಷಾತ್ ದೇವೇರನ ಬಕ್ಕೊಂಜಿ ರೂಪ ಬಂಡದು ಇನಿ ಜಗತ್ತು ಬಂಡೊಂದುಂಡು ನಮ್ಮ ಮಾತ್ರ ಜಗತ್ತು ಬಂಡೊಂದುಂಡು ಅಂಚಾಯಿ ನಡೆದವರ 6 ಮಂತದಿನ ಸಾಧನೆಗೆ ಪಡೆದಿದೆ. ಇನಿ ಕಡಿಮೆ 200 ಜನಕ್ಕೂ ಗೌರವ ಮನ್ಪುಣಿ ಪಂಡ ಅವು ಭಾರಿ ಮಲ್ಲ ಒಂಜಿ ಶಕ್ತಿ ಭಾರಿ ಮಲ್ಲ ನಮ್ಮ ಮಾತೆರ್ನೆಲ್ಲ ನೆಡ್ದಾದಕ್ಲೆ ಗೌರವ ಮನ್ಪುಣಿ ಆ ಗೌರವ ಸ್ವೀಕಾರ ಮನ್ಪರೆ ವೈದ್ಯರು ಐಕೆ ವಿಶೇಷವಾದ ಅಭಿನಂದನೆ ಕೊರಂತು. ನಲಿನನ್ನೇ ನಾನು ಇಂದು 15ನೇ ವರ್ಷ 6 ಸಂಸದರಾದ ರಾಜ್ಯಾಧ್ಯಕ್ಷರಾದ ಕೈತಲ್ 4 ವರ್ಷ ಅಂದ್ ರಾಜ್ಯಾಧ್ಯಕ್ಷರಾದ 6 ಮಂತದಿನ ಸಾಧನೆ 6 ಸಂಸದರಾದ ಮಂತದಿನ ಬೇಲೆ ಆಂಡ ಪ್ರತಿವರೆಗೆ ವಿರೋಧಿಲಿ ಇಜ್ಜಂದ ಏರ್ಲ ಶೈನಾಯರ ಸಾಧ್ಯಜ್ಜಿಗೆ ವಿರೋಧಿಲು ಬೋಡೊಂದು ಹಿರಿಯಕ್ಲು ಪನ್ಪೇರು ಐತ ಒಟ್ಟಿಗೆ ಎನ್ನ ಅಪ್ಪೆ ಏಪಲ ಪನ್ಪುಣಿ ನಮಗ ಸಮಾಜನಿಕ್ಕೆ ಎಂಚಿನ ಕೊಡ್ತಾನೆ ಈ ಏಪಲ ಕೇನ್ಯಾರ ಬಲ್ಲಿ ಸಮಾಜಗೂ ಈ ಎಂಚಿನ ಮಂತದನ ಸಮಾಜಗೂ ಈ ಎಂಚಿನ ಸೇವೆ ಮಂತದನ ಒಂಜಿ ದಿನ ಸಮಾಜ ನೀನನ್ನು ಗುರುತಿಸೋನು. ಅವೇ ರೀತಿ ನಲಿನನ್ನೇ ಮಂತದನಂಚಿನ ನಿತ್ಯ ನಿರಂತರವಾಯಿನ ಸೇವೆ 16 ವರ್ಷ 6 ಪ್ರಚಾರಕರಾದ ಮಂತದಿನಂಚಿನ ಹಿಂದುತ್ವಕ್ಕೆ ಮಂತದಿನಂಚಿನ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಡು ಮಂತದಿನಂಚಿನ ಕೆಲಸನು ಆ ತಲಾ ಮಂಟಡು ನಿಕ್ಲಿಗೆ ಓದಿಯರ್ನಾಂಡ ಕೇನರ್ನಾಂಡ ನಿಕ್ಲೆ ಕನ್ನಡ ನೀರು ಬರಡು ಮುಖಸ್ತುತಿಯಾದ ಆರು ಇಪ್ಪನಗಾನ್ ಪನಿಯರ ಬಲ್ಲಿ 6 ಸಂಸದರಾದ ಫಸ್ಟ್ ಟೈಮ್ ಮಂತದಿನಂಚಿನ ಸಾಧನೆ ಪ್ರಥಮ ಬಾದ 42,000 ಚಿಲ್ಲರೆ ಓಟುಗೂ ಗೆಲ್ಪುನಾಗ ನಂಗೆ ಕಾಪಿನಂಚಿನ ಖುಷಿ 2ನೇ ಸತಿ ಪಿರ ಅರೆಗೆ ಅವಕಾಶ ತಿಕ್ಕನಾಗ ನಮ್ಮ ಮಂತದಿನಂಚಿನ ಕೆಲಸ ನುವೆ ಬೋಲಿಯಾರು ಗ್ರಾಮಡು ನಮ್ಮನೆ ಆಫೀಸರು ಸಾವಿರ ಕಾರ್ಯಕರ್ತರು ನಲಿನನ್ನೇ 2ನೇ ಸತ್ಯದ ಕ್ಯಾಂಡಿಡೇಟ್ ಬಂದದ್ದು ಒಂದು ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ಮನ್ಪುವ ಐಟ್ ಮಂತದಿನಂಚಿನ 6 ಸೇವೆ 3ನೇ ಬಾರಿ ಯಾನ ಕ್ಷೇತ್ರದ ಅಧ್ಯಕ್ಷ ಆದಿಪ್ಪನಾಗ ಪಿರ ನಲಿನನ್ನೇ 3ನೇ ಬಾರಿಗೆ ಆರೆ ಸಂಸದರಾದ ಅವಕಾಶ ಇತ್ತು ಅಪಘಾತ ಮನ್ಪ ಬಂದ ಮಾತಾತಿಗಡ್ಲ MLA ನಕ್ಲುಳ್ಳೇರಿಗೆ ಆನ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮಾತ್ರ MLA ಇಜ್ಜಾನನಿ ಆಂಡ ಯಾನ ಅಧ್ಯಕ್ಷ ಇತ್ತಿನ ಪೊರ್ತರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ನಕ್ಲೆ ಪೂರ ಕಾರ್ಯಕರ್ತರನ್ನ ವಿಶ್ವಾಸದೆ ತಂದು ಆಯಾಯ ಮಹಾಶಕ್ತಿ ಕೇಂದ್ರಡ್ಲ ಒಂಜಿ ಚುನಾವಣಾ ಕಾರ್ಯಾಲಯ ಬಂದದೆ ಪ್ರತಿ ತಿಗಡ್ಲ ಭಾರಿ ಭಾರಿ 1000 ಕಟ್ಲೆ ಕಾರ್ಯಕರ್ತರು ಸೇರಿದೆ ಆ ಸಮಾವೇಶಮಂತ ಒಂಜಿ ವರ್ಷಗೂ ದುಂಬೆ ಆ ಕಾರ್ಯಕ್ರಮ ಅಂತ ಭಾರಿ ಯಶಸ್ವಿ ಅಂಡ
ಈ ಕಾರ್ಯಕ್ರಮವನ್ನು ತೂಗುದು ಬಾಕಿದ 7 ಮಂಡಲದ ಒಂದೇ ರೀತಿಯ ಕಾರ್ಯಕ್ರಮ ಮಂತೇರು. ಈ ಸತಿ ಫಿರ 4ನೇ ಸತಿಗೆ ಅವಕಾಶ ಬಂದಾಗ ನಳಿನನ್ನೇ ಮೂಜಿ ಸತಿ ಆಯರು ನಳಿನನ್ನ ಮೆತ್ತೆ ಕೆಲವೊಂಜಿ ಜನಗಳು ಮಾತ್ರ ಕೇವಲ ವಾಟ್ಸಪ್ ಫೇಸ್ಬುಕ್ ಅವು ಇನ್ಸ್ಟಾಗ್ರಾಮ್ ಆದಿಪ್ಪು ಟ್ವಿಟ್ಟರ್ ಕೇವಲ 111 ಜನಗಳು ಮಾತ್ರ ಏಪಲ ಟ್ರೋಲ್ ಮನ್ಪುಣಿ ಏಪಲ ಅರೆ ವಿರುದ್ಧ ಪಾತ್ಯರುನಿ ಆಂಡ ಲಕ್ಷಾಂತರ ಕಾರ್ಯಕರ್ತರು ಅರೆ ಪರವಾದಿತ್ತನಲ್ಲ ಆ 101 ಜನಕ್ಲೇನ ಆ ದೇಶ ಸಾಧನೆಗೆ ಬರದೆ ಅಕ್ಲೆ ಕೆನ್ನಗ ಅಕ್ಲೆ ದಾಲ ಉತ್ತಾರೆಚ್ಚಿ ಯಾನೆ 17 ದಿನದಿಂದ ನಿತ್ಯ ನಿರಂತರವಾದ ತಂತ್ರಧಾರನಕ್ಲೆ ಇಲ್ಲಡೆ ದೇವಸ್ಥಾನದ ಪೂಜೆ ಮನ್ಪುಣ ಪಟ್ಟಣಕ್ಲೆ ಇಲ್ಲಡೆ ದೇವಸ್ಥಾನದ ಪೂಜೆ ಸೇವೆ ಮನ್ಪುಣ ಜನ ಬೆತ್ತಕ್ಲೆ ಇಲ್ಲಡೆ ನೇಮ ಕಟ್ಟುನಕ್ಲೆ ನಾಡಿ ಕೋಲ ಕಟ್ಟುನಕ್ಲೆ ನಾಡಿ ದೆಯ್ಯ ಪಾತ್ರನಕ್ಲೆ ನಾಡಿ ನಾರಾಯಣ ಗುರು ಮಂದಿರೋಡು ಬೇಲೆ ಮನ್ಪುನಕ್ಲೆ ನಾಡಿ ಭಗವತಿ ಕ್ಷೇತ್ರೋಡು ಬೇಲೆ ಮನ್ಪುಣಂಜಿನ ಗುರಿ ಕಾರಣಕ್ಲೆ ಇಲ್ಲಡೆ ಆ ಬೇತೆ ಒಂದು ಕೊರಗಜ್ಜನ ಕ್ಷೇತ್ರ ಆದಿಪ್ಪು ಬೇತೆ ದೇವಿ ಕ್ಷೇತ್ರ ಆದಿಪ್ಪು ಮಹಾಮಾಯ ಕ್ಷೇತ್ರ ಆದಿಪ್ಪು ಇಂಚಿನ ಮಾತ ಕ್ಷೇತ್ರಗಳ 17 ದಿನಟ್ಟು 171 ಇಲ್ಲಡೆ ಪೋಪುನಂಜಿನ ಅವಕಾಶ ತಿಗನಲ್ಲಿ ನನ್ನ 171 ಇಲ್ಲಡೆ ಪೋಯ ಆಯಾಯ ಬೂತದ ಆಯಾಯ ಗ್ರಾಮರು ಸಂಬಂಧಪಟ್ಟಿನಂಚಿನ ಆ ಬಿಜೆಪಿದ ಕಾರ್ಯಕರ್ತರನ್ನು ಲೆತಂದು ಹೋದು ಆಕಲೆ ಇಲ್ಲಡೆ ಹೋದು ನರೇಂದ್ರ ಮೋದಿಜಿನ ವರ್ಮನೆ ವರ್ಷದ ಸಾಧನೆದ ಬಗ್ಗೆ 15 ವರ್ಷ ನಿರಂತರವಾದ ಸೇವೆ ಮಂತಿನಂಚಿನ ನಳಿನನ್ನ ಸಾಧನೆದ ಬಗ್ಗೆ ನಿಕ್ಲೆಗೊಂಜಿ ಕಿಂಚಿತ್ ಗೌರವವನ್ನು ಕೊಡು ಪನ್ಪುಣ ಲೆಕ್ಕಾಚಾರೋಡು ನಿಕ್ಲು ಬರೋಡು ಪನ್ನಗ ಆಕಲೆನ ಆ ಮನಪೂರ್ವಕವಾಯಿನ ಆ ವಿಶಾಲವಾಯಿನ ಹೃದಯಡು ಕೊರ್ಪಿನಂಚಿನ ಆಶೀರ್ವಾದ ಕೇಂದ್ರ ವಾ ಕಾರ್ಯಕರ್ತೆ ನನ್ನಲ್ಲ ಅಕ್ಕಲು ಮಲ್ತಿನ ಬೇಲೆ ಸಾರ್ಥಕ ಅಂದೆ ಒಂಜಿ ದಿನ ರಾತ್ರಿ 10 ಗಂಟೆ ರಾತ್ರಿಗೆ ಒಂಜಿ ಇಲ್ಲಡೆ ಪೋನ 10 ಗಂಟೆ ರಾತ್ರಿ ಒಂಜಿ ಇಲ್ಲಡೆ ಪೋನಾಗ ಪಾಪ ಅಕ್ಕಲು ಜೆತ್ತಿದಿತ್ತೇರಿ ನಾನು ಪಿರೊಂಜಿ ದಿನ ಬರೋಡು ನಾನು ಭಾರಿ ತಾಂತ ಆಕೆಲು ಕೊಟ್ಟದು ಲೆಕ್ಕದ ಅನ್ನಗ ಅಕ್ಕಲು ಕೊರಿನಂಚಿನ ಆಶೀರ್ವಾದ ಕಾಂತಣ್ಣನ ಇಲ್ಲಡೆ ಬೋದಿಪ್ಪು ತಂತ್ರಧಾರನ ಇಲ್ಲಡೆ ಬೋದಿಪ್ಪು ಪೂಜೆದ ಭಟ್ರನ ಇಲ್ಲಡೆ ಬೋದಿಪ್ಪು ಅಕಲು ಮನಪೂರ್ವಕವಾದ ನರೇಂದ್ರ ಮೋದಿಜಿನ ಪುಗರುಣೆ ಅಕಲು ಮನಪೂರ್ವಕವಾದ ನಳಿನನ್ನಗೆ ನಾನಾತ ಆರೋಗ್ಯ ಕೊರಡೆ ಶಕ್ತಿ ಕೊರಡೆ ಈ ರಾಜ್ಯನ ಮುಂದುವರಿ ನಂಚಿನ ಶಕ್ತಿ ಇಚ್ಚಿನ ಈ ರಾಜ್ಯ ಒರಿಯಂದು ಈ ದೇಶ ಒರಿಯಂದು ಪನ್ಪುಣ ಮನಪೂರ್ವಕವಾದ ಹೃದಯದ ಪಾತ್ರಕ್ಕೆ ಏರೆ ಕಣ್ಣಿಡ್ಲ ನೀರು ಬರೋಡು ಏರಲ್ಲ ಒಂಜಿ ಕಾರ್ಯಕರ್ತೆ ಆನಂದಾಂಡ ಇಲ್ಲಡೆ ಪೋನಂದಾಂಡ ಎಂಚಿನ ಸತ್ಯ ಗೊತ್ತಾವು ಆಂಡ ಕೆಲವೊಂಜಿ ಇಲ್ಲಡೆ ಆರು ಉಲ್ಲೆ ಬೈದೇರಿ ಯಾನ್ ದಾದ ಬಂದನ ಅರೆನ ದೂರು ನೆತ್ತೆ ಆಂಡ ಆರು ಅತ್ಯಂತ ದುಃಖದಾಯಕವಾದ ಕಟು ಶಬ್ದಡು ಬಂಡೇರೆ ನಿಗಲೆ ಮಾತ ಮನ್ಪೋರು ಎಂಚಿನ ಬೇಲೆ ಮಂತಾರೆ ಅಂದು ಯಾನ್ ಬಂಡ ನಳಿನನ್ನೇ ಮಂತದ ನಂಚಿನ ಬೇಲೆ ಮಾತ ಇರೆಗೆ ಪನೋಡು ನಾಡ ಎಂಗ ಒಂಜಿ ದಿನ ಬೋಡು ಅನ್ನ ಒಂಜಿ ದಿನ ಬೋಡು ದಾಲ ಮಂತದಿ ಸೇರಿ ಅಕ್ಲು ಬಂಡೇರು ಮೆಕ್ಲು ಬಂಡೇರು ಅತ್ತ ಈರ್ಲ ವಾಟ್ಸಪ್ ಫೇಸ್ಬುಕ್ ಪಾಡುವರು ಈರ್ಲ ಟ್ರೋಲ್ ಮನ್ಪೋರು ಇರೆಗ್ಲ ಒಂಜಿ ಗೌರವ ಉಂಡು ಇರು ಸಾಕ್ಷಾತ್ ದೇವರ ಪನ್ಪುನ ರೂಪೋಡು ಎಂಗ್ಲಿ ಗೌರವ ಮನ್ಪುಣಿ ಆತನಗಳ ಅರ್ನ ಉದ್ರೇಕ ಭಾರಿ ಕೋಪಡು ಬರ್ಪುಂಡು ಆರು ಬಂಡೇರೆ 6 MP ಆದ ದಾದ ಮಂತೇರೆ ಯಾನ್ ಬಂಡೆ ಈ ದಾಳ ಬೆಚ್ಚಾಯರ ಬಲ್ಲಿ ನಳಿನನ್ನೇ MP ಆದ ಮಂತದ ನಂಜಿನ ಬೇಲೆ ಯಾನ ಕ್ಷೇತ್ರದ ಒಂಜಿ ಅಧ್ಯಕ್ಷ ಆದ ಇಪ್ಪನಗ ಮಂತ ನಂಜಿನ ಬೇಲೆ ಇತ್ತರ ಚಂದ್ರಾಸ ಪಂಡಿತ ಇಪ್ಪನಗ ಮಂತ ನಂಜಿನ ಬೇಲೆನೆ ಇರೆಗೆ ಪನೋಡು ನಾನು ಒಂಜಾರ ದಿನ ಬಡಿ ಎಂಚಿನ ಪಕ್ಕದ ಸುಳ್ಳು ಪಾತೆರು ನೀವು ಅಂಡೇರು ಅನ್ನ ಇರನ ಕಾಡು ಪತ್ವೆ ಈರು ಎಲ್ಲಂಜಿದ ಕಾರ್ಯಕ್ರಮ ಬರೋಡು ಎಂಕು ಅಂತೆ ಖರ್ಚಾನೆಲ್ಲ ಮಲ್ಲೆಜ್ಜಿ ನಳಿನನ್ನೇ ಮಲ್ತದ ನಂಚಿನ ಸಾಧನೆನೇ ಆಯ್ನ ಲಿಖಿತವಾದ ಸಾರ್ವಜನಿಕವಾದ ನಿಖಲ್ ತೂಡು ಎಲ್ಲ ಅಂಜಿ ಪಂಡದು ಮುಲ್ತರ್ದು ಆಡಮುಟ್ಟ ನಳಿನನ್ನೇ ಮಂತದ ನಂಚಿನ ಬೇಲೆಲಿ ವಾವಾ ಕ್ಷೇತ್ರಗೂ ವಾವಾ ಬೂತ್ಗೂ ವಾವಾ ಮಂಡಲಗೂ ಏತೇತು ಲಕ್ಷ ರೂಪಾಯಿ ಏತೇತು ಕೋಟಿ ರೂಪಾಯಿ ಪಂಡದು ಸತ್ಯನು ಬರೆಂಡೆ ನೀನು ಎಲ್ಲ ಎಂಕ್ಲ ಪಿದೈಪಾಡು ಆನ ಇನಿ ನಮ್ಮ ಮಾತೆಲ್ಲ ತೂಡು ಪನ್ಪುನ ಲೆಕ್ಕಾಚಾರದು ಆರು ನಂಬುಜೀರ ನನಗೆ ನಳಿನನ್ನೇ ಕೊಡ್ತಾನ ಕೋಟಿ ಅನುದಾನ ಉಂಡು అయిన ఇంట్లో తెరిపారు ఆతజీ నిక్లే పన్నారు ఫ్లెక్స్ పాడారు ఆతజీ మన ఇంట్లో ಬೇಜವಾಬ್ದಾರಿ ಆದಿಪ್ಪು ಆನಂದು ಕೊಡ್ತನ ಸತ್ಯ ನೀವೇ ಬರೀಟಿ ಇತ್ತನಂಚಿನ ಚೇಲೂರು ಹೊಡೆದು ಇರಾ ಗ್ರಾಮಗ 7 ಕೋಟಿ 10 ಲಕ್ಷದ ಮಾರ್ಗ ಆತಂಡು ನಳಿನನ್ನೇ ವಾ ಬಂಗೋಡು ಅಪ್ಪ 7 ಕೋಟಿ 10 ಲಕ್ಷ ಕೊಡ್ತಾರ ಎನ್ನಂಚಿನಾಗ ಗೊತ್ತು ಆನ ಎನ್ನಂಚಿನಾಗಲ ಉದ್ಘಾಟನೆ ಮಾಡ್ತಾರೆ ಆತಜಿ ಬಂದ ನನ್ನ ನಡುಟು ಒಂಜಿ ಸಂಘ ಬತ್ತಂಡು ಆ ಸಂಘಗೂ 1 ಕೋಟಿ 14 ಲಕ್ಷ ರೂಪಾಯಿ ಕೊರಿಯರು ಎನ್ಮ ಕೋಟಿ 14 ಲಕ್ಷ ಚೇಲೂರು ಇರಾ ಗ್ರಾಮ ಕೊರಿನಂಚಿನ ಸಾಕ್ಷಾತ್ ನಮ್ಮ ಸಂಸದರು ಅದು ಏರ್ಲ ಪಂಡಿಜೇರು ಬಂದು ನಾನು ಇಂಚಿನ ಪನೋಲಿ ಇಂದಕ್ಕೆ ನಳಿನ ನಾಡೆ ಒಂಜಿ ದಿನ ಕಾಂಡೆ ಅನ್ ಪೋಪೆ ಪೋನಾಗ ನವೀನ್ ಪಾದಲ್ ಪಾಡಿ ನಾನು ಲೆತ್ತಂದು ಪೋಪೆ ನಳಿನ ಎಂಗ್ಲೈ ರಡ್ಡು ಕಿಂಡಿ ಆಣೆ ಕಟ್ಟಿಕೊಡ್ಲಿ ರಡ್ಡು ಕಿಂಡಿ ಆಣೆ ಕಟ್ಟಿಕೊಳ್ಳಿ ಅಂದ ಮಾರ ರಡ್ಡು ಕಿಂಡಿ ಆಣೆ ಆಡು ಇವತ್ತು ಹೊತ್ತು ಕೇಂಡ ಹಿರೇಟ ಕೇಂದಿಚ ಪ್ರಥಮ ಬಾರಿ ಕೇಳಿ ಅಪ್ಪಗನೆ ತಕ್ಷಣ ಪ್ರಭಾಕರ್ ಭಟ್ ಬಂದ್ಬಿಟ್ಟು ಒಂಜಿ ಇಂಜಿನಿಯರ್ಗೆ ಫೋನ್ ಮನ್ಪೇರು ಪಶ್ಚಿಮ ವಾಹಿತ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಮನದಾನ ಲೆಪ್ಪೇರು ಎಂಗ್ಲು 4 ಜನ ಪೋಪ ಕ್ಷೇತ್ರ ಅಧ್ಯಕ್ಷರು ಯಾನ್ ನವೀನ್ ಪಾದಲ್ ಪಾಡಿ ಬಕ್ಕೋರಿ
10 ಆಣೆಕಟ್ಟು 10 ಕೆಂಡಿ ಆಣೆಕಟ್ಟು 10 ಕೋಟಿ ರೂಪಾಯಿದ ಅನುದಾನ ಕೊಡ್ಪೇರು ಇಂದುವೇ ಸಜಿಪ ಪಡುತ್ತಾ ಅಲ್ತ ಅಧ್ಯಕ್ಷರು ಏರೆ ವಿಠಲನ್ನಾಗ 1 ಕೋಟಿ ಚಿಲ್ಲರೆದ ಇರಕ್ಕ 1 ಕೋಟಿ ಚಿಲ್ಲರೆದ ನಮ್ಮ ಕುವೆತ್ತ ಬೈಲ್ದಾಡೆ 1 ಕೋಟಿ ಚಿಲ್ಲರೆದ ಪಟ್ಲೇರ್ನ ಇಲ್ಲದಾಡೆ 58 ಲಕ್ಷದ ನವೀನ್ ಪಾದಲ್ ಪಾಡಿಗೆ 88 ಲಕ್ಷದ ನಮ್ಮ ಬಾಲಪುಣಿಟ್ಟು ದಿವ್ಯ ಶೆಟ್ರನ ಇಲ್ಲದ 1 ಕೋಟಿ 14 ಲಕ್ಷದ ಕೈರಂಗಲಡೆ 1 ಕೋಟಿ 10 ಲಕ್ಷದ ಕೋನಾಜೆ ಭರತ್ಘಾಟಿನ 89 ಲಕ್ಷದ ಕೊಡುಮಾನಡು 98 ಲಕ್ಷದ 10 ಆಣೆಕಟ್ಟಿಗೆ 10 ಕೋಟಿ ರೂಪಾಯಿ ಕೊರಿಯರು ನಂಗೆ 1 ಕಿಂಡಿ ಆಣೆಕಟ್ಟನ್ನ ಉದ್ಘಾಟನೆ ಮಾಡ್ತಾರೆ ಆಜಿ ತಕ್ಷಣ ಇಲೆಕ್ಷನ್ ಬರ್ತದೆ ಖಾಲಿ ರಡ್ಡೆ ತಿಕ್ಕಡಿ 20 ಕೋಟಿ ರೂಪಾಯಿ ನಳಿನನ್ನ 20 ಕೋಟಿ ರೂಪಾಯಿ ಕೇವಲ ಇದಕ್ಕೆ ಕೊಡ್ತಾರೆ ನನ್ನ ಬಾಕಿ 7 ಕೋಟಿ ಅನುದಾನ ಕೊಡ್ತಾರೆ ಯಾನಾರೆಡ ಪಂಡನಾಲ ಕೆಂಜಿ ಎಕಡೆ ಮಾತೆ ಬಿಪ್ಪನಗಳ ಬತ್ತೇರು ದಿಂಜ ಜನ ಎತ್ತೇರು ಯಾನ ಮೆಲ್ಲ ಪಂಡ ಅನ್ನ ಈರೈನ್ ತೂದು ಬಲೆ ಪಾಪ 6 ತೀರ್ಥ ಬತ್ತೇರು ಸಂತೋಷನ ಎನ್ನ ಎಂಚಿನ ಮನಸ್ಸು ಎನ್ನ ತಪ್ಪಾದಿತ್ತು ಬಾಕಿ ತಕ್ಕಲು ಪಣ್ಣೇನು ಸತ್ಯ ಅಂದ ನಂಬೆ ಆಂಡ ಇಲ್ಲಿ ರಾಜ್ಯಕ್ಕೆ ತಕ್ಕ ಸುಳ್ಳು ಬನ್ಪುಣಿ ಪಂಡರು ಆಂಡ ಯಾನು ಸಾಕ್ಷಾತ್ ತೂನಗ ಹೆಂಗೆ ಖುಷಿ ಆಂಡ ಸತ್ಯವಾದ ಖುಷಿ ಆಂಡ ಯಾನು ಇನ್ನಿಡ್ದು ಬಕ್ಕ ನಳಿನಣ್ಣನ ದೂರ ಇನ್ನಿಡ್ದು ಬಕ್ಕ ಮೋದಿನ ದೂರ ಇನ್ನಿಡ್ದು ಬಕ್ಕ ಬಿಜೆಪಿನ ದೂರ ನಮ್ಮ ಯಾನ ಬಿಜೆಪಿ ಇನ್ನಿಡ್ದು ಬಕ್ಕ ಯಾನ ಮುರನಿ ಸತೀಶ್ ಕುಂಪಲ ಬಿಜೆಪಿಗೆ ಓಟು ಕೊಡ್ತಿದ್ದಾನೆ ಮಾ ಪಾಪ ಮಂತಾರೆ ಅನ್ಯಾಯ ಮಂತಾರೆ ಬಂಡ್ಯಾನು ಅತ್ಯಂಗ ಮಾತೆಲ್ಲ ಇಂಚನೆ ಬಂಡೇರು ಸಂತೋಷ ನಾಂದು ಕುಳ್ಳುದಿನಾರು ಬೇಜಾರು ಮನ್ಪೇರಲ್ಲಿ ಹಿರೇನ ಸತ್ಯ ಬಣ್ಣಿ ಹಿರಿನ ಮನಸ್ಸು ವಿಶಾಲವಾಯಿನ ಮನಸ್ಸಾಯಿನ ದ್ವಾರ ಮನಸ್ಸೆಲ್ಲ ದೀಜ ರೀತ್ಯ ಬಂದ ಈಗ ಬನ್ಯಾನ್ ಇಂಚ ಈತ್ ಕೋಟಿ ನೆಟ್ಟು ವರಿದ ಶ್ರೀಕರನ್ನ ನಾನೆಲ್ಲ ಬರೆಯರ ವರಿದ ನೆಟ್ಟು ಜಾಗ ಯಾರಜಿ ಇಂದು ಕೇವಲ ಅರ್ನ ಒಂಜಿ ಪಾತ್ರೆ ಬಡದು ಈತ ಪಾಡ್ನಿ ಇಂದು ಸತ್ಯ ನಾನು ಒಂಜಿ ವೇಳೆ ಸರ್ಕಾರ ಬರ್ಪುಂತಲ್ಲ MRP ಅಲ್ದ 500 ಕೋಟಿ ರೂಪಾಯಿ CRS ಫಂಡ್ ಬರ್ಪುಂಡು ಇಡ್ತೀನಿ ಖಾಲಿ ಅಡ್ವಾನ್ಸ್ ಆದ ಮಂತಂದ್ರೆ ನಂಜಿನ ಬೇಲೆ ಉಂಡು ನೂದು ಸತೀಶ್ ಕುಂಪಲ ಗೆಲ್ಪು ಬಂದದು ಓಟು ದಪ್ಪಗ 45 ಲಕ್ಷ ರೂಪಾಯಿ ಅಡ್ವಾನ್ಸ್ ಬೇಲೆ ಮನ್ಪದ 2 ಕೆಂದಿಚಿ ಪ್ರತಾಪಣ್ಣನ ಬಣ್ಣಗ 35 ಲಕ್ಷದ ತುಂಬು ಕೊಡ್ತೇವೆ ನೂದು ಬರ್ಪುಂಡು ಎಲ್ಲ ಪ್ರತಾಪಣ್ಣರ ಸತೀಶ್ ಕುಂಪಲದ ಬೇಲೆ ಮನ್ಪುಣ ವಿಶ್ವಾಸರು ಕಾಂಟ್ರಾಕ್ಟರ್ಲ ಬಂದೆ ಕಾಂಟ್ರಾಕ್ಟರ್ ಕಣ ನೀರಿದಿ ಒಂದುಲೇರಿ ಕಾಂಟ್ರಾಕ್ಟರ್ ಬಂದೆ ಬೇಜಾರ ಮನ್ಪರಲ್ಲಿ ಸರ್ಕಾರ ಏರಿಯಲ್ ಕೊರ್ಪುಜಿ ಆಂಡ 50 ಸೆನ್ಸ್ ಜಾಗೆ ಮಾಡ್ದ ಅನ್ಲ ನಿಕಲೆ ಕಾಸಿ ಅನ್ಕೊಳ್ಪೆ 50 ಸೆನ್ಸ್ ಜಾಗೆ ಮಾಡ್ದ ಅನ್ನಲ್ಲ ನಿಕಲಿನ ಕಾಸಿ ಅನ್ಕೊಳ್ಪೆ ಇಂದು ತೆರಿ ಪಾವಡು ಬಂದದು ಕೆಲವು ಜನ ಬಂಡೇರು ಪನ್ಪುನ ಬೇಲತ್ ನಳಿನಣ್ಣನ ಬಗ್ಗೆ ಪಿರಲ ಕೆಲವು ಜನ ಟ್ರೋಲ್ ಮಂತೊಂದಿತ್ತೇರು ಒಂಜಿ ರಾಜ್ಯದ ಅಧ್ಯಕ್ಷರಾದ ಒಂಜಿ ನಮ್ಮ ಸಂಸದರಾದ 16 ವರ್ಷ ನಿತ್ಯ ನಿರಂತರ ಹಿಂದುತ್ವ ಬಂದದೆ ಪ್ರಚಾರಕ್ಕೆ ರಾದ ಪೂರ್ಣಾವಧಿ ಪ್ರಚಾರಕ್ಕೆ ರಾದ ತನ್ನನ್ನು ತಾನು ಸಮರ್ಪಣೆ ಮಂತದೆ ಅರಣ ವಿರುದ್ಧ ಇಪ್ಪುನಕ್ಲೆಗೆ ನಮ್ಮ ಎಂಚ ಉತ್ತರ ಕೊರಡು ಬಂದಂಡ ನಮ್ಮ ಆಕಳಿನ ದ್ವೇಷ ಮನ್ಪುಣಿ ಹತ್ತಿ ಫಸ್ಟ್ ಸತಿ 42,000 ಓಟು ನಳಿನನ್ನೇ ಗೆಲ್ತೇರು ನಾಡ 2ನೇ ಸತಿ 1,43,000 ಓಟು ಗೆಲ್ತೇರು 2ನೇ ಸತಿ 2,73,300 ಚಿಲ್ಲರೆ ಓಟು ಗೆಲ್ತೇರು ಈ ಸತಿ ನಳಿನನ್ನೇ 3 ಲಕ್ಷ ಓಟು ಗೆಲ್ಪರು ಈ ಸತಿ ನಳಿನನ್ನೇ 3 ಲಕ್ಷ ಓಟು ಗೆಲ್ಪರು ಎಂಕಿಲ ಬೇಜಾರಾದಿಪ್ಪು ಆಂಡ ಎಲ್ಲಂಜಿ ಲೋಕಸಭೆ ಚುನಾವಣೆ ಆನೆ ಮುಟ್ಟ ನಮ್ಮ ಜಪ್ಪರೇಜ್ ಯಾನು ಜಪ್ಪಿಜಿ ಲೋಕಸಭಾ ಚುನಾವಣೆ ಆಯ್ಲೆಗೆ ನಮ್ಮಂಚಿನ ದೇವ ದುರ್ಲಭ ಕಾರ್ಯಕರ್ತ ಬಂಧುಲೇರೆ ಇನ್ನಿತ ದಿನಟು 100 ಜನ ಸೇರ್ಸಾರ ಸಾಧ್ಯತೆ ಕಷ್ಟಲೇಕ ಕಾರ್ಯಕ್ರಮ 100 ಜನವನ್ನು ಸೇರ್ಸಾರ ಆಪ್ಜಿ ಆಂಡ ಇಲ್ಲಡೆ ಪೋದು ಈ ಕಾರ್ಯಕರ್ತರ ಇಲ್ಲಡೆ ಪಣ್ಣಗ ಎನ್ನೊಟ್ಟಿಗೆ ಬೈದಿನಂಜಿನ ಕಾರ್ಯಕರ್ತರ ಇಲ್ಲಡೆ ಪೋದಾನಗ ಕೇವಲ 2 ದಿನ ಬೋಳ್ಯಾರೆ ಆ ಯುವ ಬಲಗದ ಜವನೇರು ಒಂಜಿ 10 ಇಲ್ಲಡೆ ಕೋಟೆಲ್ಲ ಮುರನಿ ಪೋನಗ ಇನ್ನು ಮಾತೆರ್ಲ ಬೈದೇರಿ ತಿರ್ತಲ ಒಳ್ಳೆರು ಆಕಲೆ ನಾ ಮನಪೂರ್ವಕ ಓ ಸಂತೋಷನ್ನ ನಿಖಿಲ್ 10 ಗಂಟೆ ರಾತ್ರಿ ಅದು ಹೆಂಗ್ಲು ಬರ್ಪೂಜ ಅತ್ತಕ್ಕ ನಮ್ಮ ನಳಿನನ್ನೇ ಬರ್ಪೇರೆ ನಮ್ಮ ರಾಜ್ಯದ ಅಧ್ಯಕ್ಷರು ಬರ್ಪೇರೆ ನಮ್ಮ ದೇಶದ ಪ್ರಧಾನಿ ಮೂಜಿನೇ ಸತ್ಯ ಪ್ರಧಾನಿ ಆವಡು ನಾನು ಎಂಗ್ಲನಿಗೆ ಇಲ್ಲ ಬಾಕಿಲು ಬರು ಇಜ್ಜನ ಎಂಗ್ಲು ಬಿಜೆಪಿ ಆಂಡ ತಪ್ಪು ಅಭಿಪ್ರಾಯ ಇತ್ತು ನಾನು ನಮ್ಮ ಇಲ್ಲಿಲ್ಲದೆ ಹೋದು ಮಾತ್ರ ಪಂಡ ನಾನು ಮಾತ್ರ ಅರ್ಥ ಆವತ್ತ ಸಾಧ್ಯನೇ ನಳಿನಣ್ಣ ನಂಜನ ಒಂಜಿ MP ಕಾಂಡ 5 ಗಂಟೆ ರಾತ್ರಿ 16 ಗಂಟೆ ಮುಟ್ಟಲ್ಲ ನಿರಂತರವಾದ ತಲಾಮಟ್ಟದ ಕಾರ್ಯಕರ್ತರ ತೆಕ್ಕುವರು ನಾನು ನೆಡ್ದುಂಬು ಅದಾದೆ ಕಾತಿಚಿ ಏತಾ ಜನ ಸತ್ಯ ಪನೋಡೆ ಆಪುಂಡು ನಮ್ಮ ಕೈತರೆ ಬರ್ಪೇರು ಅನ್ನ ಎಂಕ್ ಸೌಕೇಜ್ ಯಾನ್ ಕ್ಯಾನ್ಸರ್ ಪೇಷಂಟ್ ಯಾನ್ ನಾನು ದಿಂಜ ಬದುಕುಜಿ ಹೆಂಗ್ ಮರ್ದ ಕ್ಯಾಸಿಜ್ ನಮ್ಮ ರೀತಿಯ ಚಿಲ್ಲರೆ ಕೊಡ್ತಿಪ್ಪ ನಳಿನನ್ನೇ ಬತ್ತ ನನ್ನ ಮೆಲ್ಲ ಉಲಾಯ್ಬೋದು ನನ್ನನ್ನ ಪಾಪದಾರ ಪರಿಸ್ಥಿತಿ ಹಾಳುಂಡು ಅಂದ ಮರೆ ಒಂಜಿ ಫೋನ್ ಕೊಡು ಒಂಜಿ 6 ಬರ್ಪೆ ಬರೀರ ಆಪುಜಿ ನನ್ನ ಉದಾಹರಣೆ ಸಮೇತವಾದ ಇನಿ ಎಲೆನ್ ಬಜನಲ್ಲಿ 6 ಕೊರ್ಪನ ಕಾಸ ಅಮೌಂಟನ್ನು ಬಂದ್ಪುಜಾನ
ಪೊಯ್ದಾರೆ ಆರು ಪನ್ಪುನ ಏರು ಪಂಡೇರು ಅಕ್ಲಿಗೆ ಏರಗಾನ ತೆಪ್ಪತ್ತು ಕೊಡ್ತಿದ್ದ ಅಕ್ಲಿ ಪನ್ನೋಡು 50,000 ಲಕ್ಷನ 2 ಲಕ್ಷನ 25,000 10,000 ಪುಣ್ಯಾತ್ಮರ ಇಜ್ಜಿಂದ ಬೇತಕ್ಲನ ಕಿಸೆಡ್ ಸಾಲದೆತ್ತೆ ಕೊಡ್ತು ಅಕ್ಲೆ ಕೊಡ್ಪುನ ಜನ ಅಕ್ಲಿನ ಆಶೀರ್ವಾದ ಇಜ್ಜೆ ಅಕ್ಲಿನ ಆಶೀರ್ವಾದ ಇಜ್ಜೆ ಮಕ್ಕಳಿಗೆ ಇನಿ 50,000 ಕೋಟಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಂಡತ್ತಿದ್ದಾರೆ ಯಾರು ಮಂತಿದ್ದಾರೆ 70 ಜನ ಕಿಣ್ಣಿ ದಾದ ಮಂತಿದ್ದಾರೆ ಯಾರು 50,000 ಕೋಟಿ ಅನುದಾನ ಓಡೆ ಕೊರಂದನಿ ಏರೆ ಕೊರಂದನಿ ಪಂಡಾಡು ಊರಿ ಕೋಡೆ ಪನ್ಪೇರು ಕೋಡೆ ಬಯ್ಯ ಕೋಡೆ ಕೋಡೆತ್ತು ಮುರಣಿ ಕತ್ತಲೆಗೆ ಒಂಜಿ ಪನ್ಪೇರು ಸಂತೋಷನ್ನ ಯಾನ ಕಾರ್ಯಕ್ರಮ ಬರ್ಪುಜಿ ತಾನೇ ಬರ್ಪುಜಾರು ಯಾನ ಇಂಚ ನಿಕ್ಲನ ಜಿಲ್ಲೆದ ಬೇರೆ ಸಂಸದರ ಹತ್ತಿರ ಪೋತ ಸಂಸದರ ಆಡೆ ಪೋಯ ಇಡೆ ಪೋಯ ದಾಲ ಕೊಡ್ಚೇರು ಒಂಡೇರು ಎಂಕ್ ಆಶ್ಚರ್ಯ ಅಂಡು ಎಂಕ್ ತೂನಗಮ್ಮೆಗಳನ್ನು ಎತ್ತಂದು ಪೋತ ಗೊತ್ತಾಂಡು ಯಾನ ಬೊಕ್ಕಕ್ಕೆ ಎನ್ನಗ ಆಸ್ಪತ್ರೆದ 1,14,000 ರೂಪಾಯಿದ ಏಜದ ಬಿಲ್ ಕಟ್ಟದೇನೆ ನಲ್ಲಿನನ್ನೇ ಅಣ್ಣ ಈ ಲೆತ್ತಂದು ಪೋತನ ಪುಣ್ಯಾತ್ಮಕ ಅಕ್ಕಲು ಬಂತಿಜೇರು ಏರು ಲೆತ್ತಂದು ಬೈದಾರ ಅರೆಲ್ಲ ಬಂತಿಜೆ ತಂತಿರ್ತಾರೆ ನಲಿನನ್ನೇ ಕೊಡ್ದು ಬಿಲ್ಲು ಕೊಡ್ತೇವೆ ಬಿಲ್ಲು ಕೊಡ್ತಾನೆ ನಾನು ಈ ಲೆತ್ತಂದು ಪೋತನ ಕೊಡ್ತುಜೆ ಅಂತ ನಲಿನನ್ನೇ ಕೊರ್ನಾಗ ಒಂದು ಎಡ್ಡೆ ಗುಣ ಏರೆಡೆಲ್ಲ ಪಣುಚು ಮಾರೆ ಪೋಲ ಅಂದು ಆ ಜನ ಅನ್ನೆ ಪಂತಿರತ್ತ ಪಣುಚು ಅಂಚ ಪನ್ಪುಜೇರು ಏರೆಡೆಲ್ಲ ಪನಂದನೆ ಲೆತ್ತಂದು ಪೋತನೆ ದಾದ ಇನ್ನುನಿ ಅನ್ನನ ಕೈತಾರೆ ಲೆತ್ತಂದು ಪೋತ ಒಂಜಿ ಪೈಸೆಲ್ಲ ಕೊಡ್ತಿಜೇರು ಇಂದು ಸತ್ಯ ಸಂಗತಿ ನಂಗೆ ದಾದ ಪನ್ನಂದ ನಲಿನನ್ನೇ ಮಂತಿನ ಸಾಧನೆಯನ್ನು ಪಣ್ಣೊಂದೇ ಪೋರ್ನಾಡು ಎಲ್ಲ ಬಯ್ಯ ಮುಟ್ಟ ಮುಖ್ಯದ ಸಾಧ್ಯಚಿ ಒಂಜಿ ಕೊರೋನಾದ ಪೊರ್ತರು ಆ 35 ಜಿಲ್ಲೆಡು ಕೊರೋನಾ ಇಪ್ಪುನಲ್ಲ ತನ್ನ ಜೀವದ ಹಂಗು ತೊಡೆದು ಇಲ್ಲಿಲ್ಲಡೆ ಜಿಲ್ಲೆಗೆ ಪೋಪುನಂಜಿನ ಬೇರೆ ನಿಖಲು ಕಣ್ಣಾರೆ ತೂತನಗಳು ಇನಿ ಒಂಜಿ ಕಾರ್ಯಕರ್ತೆ ತನ್ನ ಜೋಕಳಿಗೆ ಎಂಜಿನಲ್ಲ ಸೀಟ್ ಆವಡು ಏರಲ್ಲ ಆಸ್ಪತ್ರೆ ಆರ್ನ ಸರ್ಕಿಟ್ ಹೌಸ್ DC ಆಫೀಸ್ಗೆ ಫೋನ್ ಅಂದಾರ ಆರು ಪಿರಕಡ ಪಡ್ದನ ಹೆಚ್ಚು ಕೆಲವೊಂಜಿ ಜನ ಪನ್ಪೆ ಕೋಡೆಯವರಿ ಬಂದೇರು ಆರು ಫೋನಿಗೆ ನಮಸ್ಕಾರ ಮಂತಿಜೇರು ಎನ್ನಂಚಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದಾಗೆ ಮಾತೆರೆಗೆ ನಮಸ್ಕಾರ ಮಂತಾರೆ ಆಯ್ಜಿಂದ ಇಡೀ ರಾಜ್ಯದ ಅಧ್ಯಕ್ಷರಿಗೆ ನಮಸ್ಕಾರ ಮಂತಾರೆ ಸಾಧ್ಯ ಅಂದ ಮಂಡ್ಯ ಬೆಚ್ಚರಿಪುರು ಹೆಂಗೆ ಕೋಡಿರ್ಬೇಕು ಸತ್ಯವಾದ ನಿಂತಿರ ಬೈಜಿ ತಂದಿರ್ತಾರೆ ಈ ಕಾರ್ಯಕ್ರಮವು ನಿಕ್ಲೆ ನಂಜಿನ ದೇವರ ಸ್ಥಾನೋಡಿತ ನಗಲ ಲೆಪ್ಪುವ ಒಂಜಿ ಚೂರು ತಪ್ಪಾಯಿರಬಲ್ಲಿ ಒಂಜಿ ಚೂರು ಕಪ್ಪು ಚುಕ್ಕೆ ಬರೆಯರಬಲ್ಲಿ ಒಂಜಿ ಚೂರು ಮನಸ್ಸಿಗೆ ಬೇಜಾರಬಲ್ಲಿ ಅಂತರ ಎನ್ನ ಮಾಮ ಗಡಿಪತ್ತನಾರು ತಿಮ್ಮಪ್ಪ ಕೊಂಡಾನೆ ಮಂಜು ಮಂಡಾರಿಲ್ ಆಸ್ಪತ್ರೆ ಉಳ್ಳೇರು ಆರು ಬರಿಯರ ಭಾರಿ ಮನಸ್ಸಿತ್ತನು ಅಂಚ ಕೋಡೆ ಪೋಯ ನಾಡಿ ಪೋನುಲ್ಲಿದೆ ಎಲ್ಲ ಸನ್ಮಾನ ಕಾರ್ಯಕ್ರಮ ಉಂಡು ನಲಿನನ್ನೇ ಬತ್ತದಿರಿಗೆ ಸನ್ಮಾನ ಮನ್ಪೇರುಂಡು ಮಾಮ ಬಣ್ಣಗ ಈ ಡಾಕ್ಟರ ಕೇನು ಮಗ ಡಾಕ್ಟರ್ ಮಿನಿ ಆಪುಂಡು ಪಂಡು ಯಾನು ಎಲ್ಲ ಬರ್ಪೆ ನಲಿನನ ಕೈಟು ಯಾನು ಸನ್ಮಾನ ಸ್ವೀಕಾರ ಮನ್ಪೆ ನಲಿನಾಗ ಒಂಜಿ ಆಶೀರ್ವಾದ ಮನ್ಪೆ ಅಂದು ಗಡಿಪತ್ತನಾರು ಆ ಹೃದಯಡು ಪನ್ನಗ ಎನ್ನ ಕನ್ನಡ ನೀರು ಬತ್ತನು ಡಾಕ್ಟರ್ ಹೋದ ಕೇಣ್ಣಗ ಇಜ್ಜಿ 6-15 ಅಂತ ಮಟ್ಟಿಗೆ ಆಸ್ಪತ್ರೆ ಬುಡಿಯರಾಪಚ್ಚಿ ಅವಳು ಪುಯ್ಯದಾರು ಉಳ್ಳೇರು ಅವಳು ದೇರನ್ನೇ ಉಳ್ಳೇರು ದೇರನ್ನಡ ಹೋದ ಪನ್ಲೆ ದೇರನ್ನೇ ಉಳ್ಳೇರು ಎನ್ನ ಆ ದೇರನ್ನೇ ಸಾಕ್ಷಾತ್ತಾರ ದೇವೇರು ಪೊಯ್ಯದಾರ ಒಂಜಿ ಪಾತ್ರ ಕೇಳಲೆ ಅತ್ತ ಮಾಮ ಗಡಿಬತ್ತನಾರೀರು ನಮ್ಮ ಜೋಕುಳು ನಿಖಿಲನ ಮನ್ ಗಡಿಬತ್ತ ನಕ್ಲೆಗೆ ಈ ದೇವರನ್ನ ನಕ್ಲೆಗೆ ಈ ಪೂಜೆದ ಭಟ್ರ ನಕ್ಲೆಗೆ ಮೆಕ್ಲೆಗೆ ಸನ್ಮಾನ ಮನ್ಪಡ ಒಂಜಿ ಚೂರು ಹೆಚ್ಚು ಕಡಿಮೆ ದಾಲಜ್ಜಿ ವೈದ್ಯನಾಥೆ ತೋಟಕ್ಕೆ ಕಿನ್ನಾರು ಉಳ್ಳೇರು ದಾಲ ಸಮಾಧಾನ ಅಜ್ಜಿ ಜೋಕುಳು ಅಟ್ಟಿಗೆ ನಿಖಲೆ ಅಕ್ಲೆ ಮನ್ಪಣಗ ಪನೆ ತಪ್ಪಾನಂದ ಕ್ಷಮೆ ಮನ್ಪಡು ಕೊರ್ನಂಚಿನ ಸ್ಥಾನಮಾನಡು ಲೆಪ್ಪುನಂಚಿನ ಪುದಡ್ಡು ಒಂಜಿ ಚೂರು ಹೆಚ್ಚು ಕಡಿಮೆ ಬರಿಯರು ಯಾರು ಎದುರು ಪಿರ ಬರಿಯರು ಯಾರು ಅನ್ನ ಪೊಯ್ಯದಾರ ಒಂಜಿ ಪಾತ್ರಕ್ಕೆ ಏನಂದು ಅಂಜ ಪೊಯ್ಯದಾರಿಗೆ ಕೋಡೆ ರಾತ್ರಿ 10 ಗಂಟೆ ರಾತ್ರಿ ಫೋನ್ ಮನ್ಪೆ ಪೊಯ್ಯದಾರೆ ತಂತೀರಿ ಮಾಮ ಇಂಚಂಚ ಬಂತೇರು ಆರು ಬಂದೆ ದಾಳ ಬೇಜಾರು ಮನ್ಪೋಚಿ ಎಂಗ್ಲು ಮಾತಾಡಲ ಮನಪೂರ್ವಕ ಅದು ಬರ್ಪ ಎಂಗ್ಲು ನಲಿನನ್ನೇ ಬರ್ಪೇರು ನಂಡ ಬರ್ಪ ಎಂಗ್ಲು ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಅವಡು ಅವಳು ಅಯೋಧ್ಯೆಡೆ ಮಂದಿರ ಅವಡು ಅಂಜನ ಹಾಕ್ಲು ಪಾತೆರ ಪಣ್ಣಾಗ ಏರೇನೆಲ್ಲ ಉಡಾಲ್ದಿಂಜಿದೆ ಬರೋಡು ಇನಿ ಗೊತ್ತುಂಡು ಎಂಕೆ ಮೂಳು ಚೇಲೂರುಡು ಕಾರ್ಯಕ್ರಮ ನಡತೊಂದುಂಡು ಪಾವೂರುಡು ಕೆಸರಗದ್ದೆಡೆ ಕಾರ್ಯಕ್ರಮ ನಡತೊಂದುಂಡು ಅವಳು ತಲಪಾಡಿನ ಕೆಸರಗದ್ದೆಡೆ ಕಾರ್ಯಕ್ರಮ ನಡತೊಂದುಂಡು ಮೂಳು ಮಾತಾಜಿಗಳ ಕಾರ್ಯಕ್ರಮ ನಡತೊಂದುಂಡು ಮಾತೆರ್ಲ ಬರುವೇರ ಇನ್ನು ಈತ್ ಮಲ್ಲ ಕಾರ್ಯಕ್ರಮ ಅಂತಂದ್ರೆ ಒಂಜಿ ವೇಳೆ ಜನ ಆಂಡ ಜನ ಪ್ರೀತಿ ದಿವೇರು ಪನ್ಪುನ ವಿಶ್ವಾಸ ಇತ್ತಂಡು ಏರೆಗೆ ತೊಂದರೆ ಇತ್ತಂದ ಏರೆಗೆ ಆಪತ್ತು ಇತ್ತಂದ ಏರೆಲ್ಲ ಎತ್ತೇರು ನಾನು ರಾತ್ರಿ ಪಗೆಲೆ ತೂವಂದೆ ಇಲ್ಲಿಲ್ಲಡೆ ಪೋಯಿ ನಡೆದವರ ಆಕಲಿನ ಆಶೀರ್ವಾದ ನೂದೆಕ್ಕು ನೂದುಂಡು ಈ ಹಾಲು ನೆಡ್ದುಂಬವರ ಯಾನ ಅಧ್ಯಕ್ಷನಾಗ ಇಂಚನೆ ಪುಲ್ಲಾತಂಡೆ ರಟ್ನ ಯಾನ ಸೋತದು ಆ ಕೃತಜ್ಞತ ಸಭೆ ಮನ್ಪುನಾಗ ಇಂಚನೆ ಪುಲ್ಲಾತಂಡೆ ಆನಂದು ಆಟಿ ತಿಂಗಳು 4 ಪುಟೆಟ್ಲ ಕಾರ್ಯಕ್ರಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸೋತು ತಪ್ಪು ಸಂದೇಶಲುಂಡು ಜನಕ್ಕಳು ಬರುವೇರ ಅಂದೆ 10 ಜನತ ಬಾಯ್ಡಿತ್ತಂಡು ಆನ ನೂದು ವಿಶ್ವಾಸ ಇತ್ತನ ನಲಿನನ್ನ ಈ ರೀಡೆ ಬರ್ಪಾರೆ ಈ ಹಾಲು ಫುಲ್ಲಾಪುಂಡು ಈಗ ಈ 4ನೇ ಸತಿ ಸಂಸತ್ತಿಗೆ ಪ್ರವೇಶ ಮನ್ಪೋರು ನೂದು ವಿಶ್ವಾಸ ಇಂಜಿನ ಬಂದ ಈತ ಮಲ್ಲ ಸಭೆ ತೂನಗೆ ನಂಗೆ ವಿಶ್ವಾಸ ಆಪುಂಡು
ನೆಡ್ದು ಮಲ್ಲ ಕಾರ್ಯಕರ್ತನ ಪ್ರೀತಿದಾದವೋಡು ಇಂದುವೆ ಕಾರ್ಯಕರ್ತರ್ಲ ನಿಖಲೆ ಮಹತ್ವ ಇದನ್ನ ಗೌರವ ಸ್ವೀಕಾರ ಮನ್ಪುಣಂಚಿನ ತಂತೆದಾರದ ಭತ್ತ ನೆರೆದು ಪೂಜೆ ಮನ್ಪುಣಂಚಿನ ಮಾತೆರೆಗಳ ನಿಖಲ ಆಶೀರ್ವಾದನೆ ಸದಾ ಎಂಗ್ಲೆಗೆ ಒಂದು ನೆನೆತಂದು ಪನ್ನ ಪಾತ್ರ ದಾದಲ್ಲ ತಪ್ಪಿಪ್ಪು ಕೊರಪಿನಂಚಿನ ಗೌರವಡು ಒಂಜಿ ಚೂರು ಹೆಚ್ಚು ಕಡಿಮೆ ಇತ್ತಂದಲ್ಲ ತಪ್ಪುಗು ಮಾಪು ಕೊಡದು ಎದುರು ಪಿರ ಎಂಜಿನಲ್ಲ ಆನಂದ ಐನ ಸಮಾಧಾನ ಸ್ವೀಕಾರ ಮಂತದು ನಿಖಲು ಸ್ವೀಕಾರ ಮನ್ಪುಣಂಚಿನ ಈ ಅತ್ಯಂತ ಗೌರವದ ಗೌರವನು ನಲಿನನ್ನಗಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಗಳ ಸಾಕ್ಷಾತ್ ಆಶೀರ್ವಾದ ಬರುವನ್ನ ಉದ್ದೇಶರು ಯಾನು ಎನ್ನ ಪಾತೆರನ್ನು ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ. ನಂಚಿನ ಸಾಧನೆಯನ್ನು ಬಾರಿ ಪೊರ್ಲುಡು ವಿಸ್ತಾರವಾದ ಪನ್ನಂಚಿನ ನಮ್ಮ ಪ್ರೀತಿದ ಸಂತೋಷನಾಗ ಆತ್ಮೀಯವಾದ ವಂದನೆ ಸಲ್ಲಿಸೋದಿಲ್ಲ. ನನ್ನ ದುಂಬುಗು ದೀಪ ಪ್ರಜ್ವಲನೆ ಮಲ್ತದ್ದು ಕಾರ್ಯಕ್ರಮನು ಉದ್ಘಾಟನೆ ಮಲ್ಪಟ್ಟು ಬಂದದ್ದು ಮಾನ್ಯ ಸಂಸದರ ಕೇನೊಂದಿಲ್ಲ ಒಂದು ವಿನಂತಿ. ಮಹಿಳಾ ಮೋರ್ಚಾದ ಅಧ್ಯಕ್ಷರು ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಪುಷ್ಪಾರ್ಚನೆ ಮಲ್ತದೆ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಲ್ತದೆ ಕಾರ್ಯಕ್ರಮನು ದುಂಬುಕನು ಹೊಂದಲೇರಿ. ಬೋಲೋ ಭಾರತ್ ಮಾತಾ ಕೆ, ಭಾರತೀಯ ಜನತಾ ಪಾರ್ಟಿ ಕೆ, ಬೋಲೋ ಭಾರತ್ ಮಾತಾ ಕೆ. ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಧನಲಕ್ಷ್ಮಿ ಗಟ್ಟಿ ಮೇರಿನ ಆತ್ಮೀಯವಾದ ಸ್ವಾಗತ. ಸಂಸದರು ಸನ್ಮಾನ ಮಲ್ತದ ಪಾತ್ರರನ್ನು ಬಂದಿರಿ ದಯದಿದ್ದು ಇತ್ತೆ ತಾಯಿ ಭಾರತಾಂಬೆಯ ಹೆಮ್ಮೆಯ ಪುತ್ರ ಸುಪುತ್ರರಾದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಭಾರತ ದೇಶದ ಪ್ರಧಾನಮಂತ್ರಿ ಪಟ್ಟವನ್ನು ಅಲಂಕರಿಸಿ ನವವರ್ಷಗಳನ್ನು ಪೂರೈಸಿದ ಹಾಗೂ ನಮ್ಮೆಲ್ಲರ ನೆಚ್ಚಿನ ಸಂಸದರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು 15 ವರ್ಷಗಳ ಸಾಧನೆಯ ಸಂಭ್ರಮಾಚನೆಯ ಸಲುವಾಗಿ ಮಂಗಳೂರು ಮಂಡಲದ ವತಿಯಿಂದ ಪರಶುರಾಮ ಸೃಷ್ಟಿಯ ಪವಿತ್ರವಾದ ತುಳುನಾಡಿನ ಮಣ್ಣಿನಲ್ಲಿ ದೈವದೇವರ ಸೇವೆಗಾಗಿ ತಮ್ಮನ್ನು ತಾವು ಮುಡಿಪಾಗಿಟ್ಟಂಥ ಮಂಗಳೂರು ಮಂಡಲದ ಕೋನಾಜಿ ಮತ್ತು ಇರಾ ಮಹಾಶಕ್ತಿ ಕೇಂದ್ರದ ವ್ಯಾಪ್ತಿಯ 12 ಗ್ರಾಮಗಳ ಗೌರವಾನ್ವಿತರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಇದೀಗ ಸಂಸದರ ವತಿಯಿಂದ ದಯದಿದು ಹಂತವಂತಾದ ಯಾನು ಪುದರ್ಲೆಪ್ಪು ಅಣ್ಣೆರೆ ಒಂಚೂರು ದುಂಬು ಪಿರಾದಿಪ್ಪು ವ್ಯತ್ಯಾಸತ್ತಿನ ಬೇಜಾರು ಮಲ್ತಂಡಬಲ್ಲಿ ಮಾತೆರೆಲ್ಲ ವೇದಿಕೆ ಒರೋಣೆ ಕುಲ್ಲಾರೆ ಸಾಧ್ಯತೆ ಕಷ್ಟಕರವಾದುಂಡು ದಯದಿದು ಯಾನು ಪುದರ್ ಪಣ್ಣಕಲು ನಿಖಲು ವೇದಿಕೆಗೆ ಬರ್ತದು ಎಂಕಲ ಒಂದು ಎಲ್ಲಿಯ ಗೌರವವನ್ನು ಸ್ವೀಕಾರ ಮಲ್ಪಡೋದು ವಿನಂತಿ ಮಲ್ತೊಂದು ನಡಿಬೇಯಿಲು ದಯದಿದು ಆರು ವೇದಿಕೆ ಬತ್ತ ಆಸೀನರಾವಡೊಂದು ಮಾತೆಲ್ಲ ತಾಟಿ ಪಡ್ತಾರೆ ವೇದಿಕೆ ಬರಮಲ್ತ ನೋಡು. ಪ್ರಸಾದ್ ಪೊಯ್ಯತ್ತಾಯ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಕಣಂದೂರು ದಯದಿದು ವೇದಿಕೆ ಬರಡು. ತಾಯ ವರ್ಕಾಡಿ ಶ್ರೀ ಕ್ಷೇತ್ರ ಕಣಂದೂರು ದರ್ಭಟ್ರು ತಂತಿರ್ದಾರು ಸಜಿಪ ಮಾಗಣದಾರು ಹಿರಿಯಾರು ತಂತಿರ್ದಾರು ವೇದಿಕೆ ಬರಡು. ಜಿಲ್ಲಾ ಅಧ್ಯಕ್ಷರು ಮಾಲಿನ ಪಾಡ್ದು ಗೌರವಿಸುವರು. ಜಿಲ್ಲಾ ಅಧ್ಯಕ್ಷರು ಮಾಲಿನ ಪಾಡ್ದು ಗೌರವಿಸುವರು. ಅಂಚನೆ ಪ್ರತಾಪ್ ನಾಯ್ಕರು ಮಾತೆರೆಗಳ ಪೇಟೊಣದಿದು ಗೌರವಿಸ ಹೊಂದಿಲ್ಲೇರು. ಅವಿಪ್ಪಡ ಬುಕ್ಕ ತುಗ
ನಮ್ಮ ಸಂತೋಷ್ ಕುಮಾರ್ ರೈಕಲೆ ಮಾತೆರೆಗಲ ಸ್ಮರಣಿಕೆಯನ್ನು ಕೊರಡೊಂದು ವಿನಂತಿ ಒಂಜೊಂಜೆ ಸ್ಮರಣಿಕೆಯನ್ನು ಅಕಲ ಪುದರ ಪ್ರಕಾರ ಕೊರಲೆ ಸಂತೋಷ್ ಕುಮಾರ್ ರೈಕಲೆ ಪ್ರತಿ ಓರಿಯಾಗಲ ಸ್ಮರಣಿಕೆಯನ್ನು ಕೊರದು ಗೌರವಿಸೋಡೊಂದು ವಿನಂತಿ ಮಲ್ತೊಂದುಲ್ಲೆ ಪ್ರತಿ ಓರಿಯನಲ ಮುಖ ಪರಿಚಯ ಸಂತೋಷನಗೊಂಡು ಅಂಚಾದ ಆ ಒಂಜಿ ಸ್ಮರಣಿಕೆಯನ್ನು ಸಂತೋಷನ್ನೇ ಮಾತೆರೆಗಲ ಕೊರದು ಆಶೀರ್ವಾದ ನಟ್ಟೊಡೊಂದು ವಿನಂತಿ ಮಲ್ತೊಂದುಲ್ಲೆ ಸಂತೋಷ್ ಕುಮಾರ್ ರೈಕಲೆ ಮಾತೆರೆಗಲ ಸ್ಮರಣಿಕೆಯನ್ನು ಕೊರಡೊಂದು ವಿನಂತಿ ಮಲ್ತೊಂದಿಲ್ಲ ಗೌರವಾನ್ವಿತರಿಗೆ ಮಾತೆರೆಗಲ ಸಂಸದರು ಶಾಲ್ ಪಾಡ್ದು ಅಂಚನೆ ಜಿಲ್ಲಾಧ್ಯಕ್ಷರು ಹಾರನ್ನು ಪಾಡ್ದು ಮೈಸೂರು ಪೇಟ ದಿಯದು ಅಂಚನೆ ಫಲಪುಷ್ಪ ಬೊಕ್ಕ ಸ್ಮರಣಿಕೆ ಕೊರದು ಗೌರವಿಸೊಂದುಲ್ಲೇರು ಈ ಗೌರವನು ಸ್ವೀಕಾರ ಮಲ್ಪನಂಚಿನ ಮಾತ ದೇವಸ್ಥಾನ ಸೇವೆ ಮಲ್ಪನಂಚಿನ ಅರ್ಚಕರೊಂದ ದಕ್ಕಲಿಗೆ ಭಾರತೀಯ ಜನತಾ ಪಾರ್ಟಿದ ಮಾತ ಕಾರ್ಯಕರ್ತನ ಪರವಾದ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸೋಂದಿಲ್ಲ ನರೇಂದ್ರ ಮೋದಿ ಆದ ತಿಕ್ಕಡೆ ಪಂಡದು ಆ ದೇವರಡ ನಟ್ಟೊಂದಿಲ್ಲ ನಿಖಲ ಪೂರ್ಣ ಸಂಪೂರ್ಣ ಆಶೀರ್ವಾದಿ ಪಡಂದು ಒಂಜಿ ಫೋಟೋ ಸೆಷನ್ ಮಾತೆರ್ಲ ಅತಿಥಿ ನಕಲು
ಫೋಟೋ ಸೆಷನ್. ಮಾತೆರೆಗ್ಲ ಅನಂತ ಅನಂತ ವಂದನೆ ಸಲ್ಲಿಸೋದಿಲ್ಲ. ಮೂಲ್ಯಣ್ಣೆ ಶ್ರೀಯುತ ಕೂಟತಾಜೆ ಕ್ಷೇತ್ರದ ಸೇವಕರು ಶ್ರೀಯುತ ಪ್ರಶಾಂತ್ ಅಂಚನೆ ಮೂಲ್ಯಣ್ಣರು ಅಂಚನೆ ರಾಮ ಮೂಲ್ಯ ಗುಂಡಿ ಹಿತ್ಲು ಶ್ರೀ ದುರ್ಗಾಲಯ ಪಾತ್ರೆ ಕಣಂದೂರು ದೇವಸ್ಥಾನದ ಅಂಚನೆ ನಾಗೇಶ್ ಗಟ್ಟಿಯಾನೆ ದೇರನೆರು ಶ್ರೀ ಉಳ್ಳಾಲ್ದಿ ಕ್ಷೇತ್ರ ಕೂಟತಾಜೆ.
ಸೇವೆ ಮಲ್ಪಾರು ಮೈಸಂದಾಯ ಜುಮಾದಿ ಬಂಟ ದೇವಸ್ಥಾನ ಬೋಳಿಯಾರು ವಿಶ್ವನಾಥ ಪೂಜಾರ್ಲು ಕಂಡಿಮಾರು ಕೊರತಿ ಕರ್ಲುಟ್ಟಿ ಬಂಜುರ್ಲಿ ಗುಳಿಗ ದೇವಸ್ಥಾನದ ಸೇವಕರು ಶ್ರೀ ರಾಮ ಸುವರ್ಣ ತೆದ್ದು ಗುರಿಕಾರರು ಬೋಳಿಯಾರು ಆದಿತ್ಯ ಪೂಜಾರ್ಲು ಸತ್ಯಮಂತ್ರ ಗುಳಿಗ ಸನ್ನಿಧಿ ಬೋಳಿಯಾರು ಶ್ರೀಯುತ ನಾರಾಯಣ್ ಕೊರಗಜ್ಜ ಸಾನ್ನಿಧ್ಯ ಬೋಳಿಯಾರು ನಾರಾಯಣರು ಅಂಜನೆ ಗಣೇಶ ಪಮ್ಮದ ದೈವದ ನರ್ತಕರಿರು ಗಣೇಶ್ ಪಮ್ಮದ ಬೇರ್ಲ ಆಯ್ತು ಒಟ್ಟಿಗೂ ಸಜಿಪನಡು ಗ್ರಾಮದ್ದು ಯಶೋಧರ ಕುಲಾಲ್ ಕಲ್ಲುಟ್ಟಿ ಕಲ್ಕುಡ ದೇವಸ್ಥಾನ ಕುಂಜತ್ತ ಬೈಲು ಸಜಿಪನಡು ವೆಂಕಪ್ಪ ನಾಯ್ಕೆರೆ ಕಲ್ಲುಟ್ಟಿ ಕಲ್ಕುಡ ದೇವಸ್ಥಾನ ಕುಂಜತ್ತ ಬೈಲು ಸಜಿಪ ನಡು ರಾಧಾಕೃಷ್ಣ ಬೆಲ್ಚಪಾಡ ಶ್ರೀ ಭಗವತಿ ದೇವಸ್ಥಾನ ಕೂಡೂರು ಶ್ರೀಯುತ ತಾರನಾಥ ಬಂಗೇರ ದೈವದ ನರ್ತಕರು ಸಜಿಪ ಮಾಗಣೆ ಸಜಿಪದ 4 ಜನ ಯಶೋಧರ ಕುಲಾಲ್ ವೆಂಕಪ್ಪ ನಾಯ್ಕೆರೆ ರಾಧಾಕೃಷ್ಣ ಬೆಲ್ಚಪಾಡ ತಾರನಾಥ ಬಂಗೇರರು ಅಂಚನೆ
ಕೊಣಜೆ ಗ್ರಾಮದ ಮಾತ ಸೇವೆ ಮಲ್ಪಲಕ್ಕೆ ಅನಂತ ವಂದನೆ ಸಲ್ಲಿಸೊಂದು ನನ್ನ ದುಂಬುಗು ರಡ್ಡು ಜನ ಜೋಕ್ಲಿಗೆ ಮಾತ್ರ ರ್ಯಾಂಕ್ ಪಡೆತನ ರಡ್ಡು ಜೋಕ್ಲುಲ್ಲ ಐಕ್ಲೆ ನಿಜವಾದ ಗೌರವಿಸೋಡು ವಿನಂತಿ ಮಲ್ತೊಂದಿಲ್ಲ ಪಟ್ಟಣ ಶಾಲೆಡ್ ರ್ಯಾಂಕ್ ಪಡೆತನ ಒಂಜಿ ಬಾಲೆ ಶ್ರೀಗೌರಿ ಪಣದು ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಳ ಈ ಶಾಲೆಡ್ 22-23 ಶಾಲೆದ SSLC ಪರೀಕ್ಷೆಡ್ ರಾಜ್ಯೋಡೆ 5ನೇ ರ್ಯಾಂಕ್ ಪಡೆತನ ಬಾಲೆ ಆಜಿನೊತ್ತ 21ಕ್ಕೆ 99% 20 ಮಾತೆಲ್ಲ ತಾಟಿ ಪಡೆದು ಅಭಿನಂದಿಸೋಡು ಅಂಚನೆ ನಮ್ಮ ತೊಕ್ಕೊಟ್ಟದ ಪೆರ್ಮನೂರು ಸೈಂಟ್ ಸೆಬೆಸ್ಟಿನ್ ಶಾಲೆಡ್ ಪಿಯುಡು 2022-23 ಶಾಲೆಡ್ ವಿಜ್ಞಾನ ವಿಭಾಗಡು ಕರ್ನಾಟಕ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆತನ ಬಾಲೆ ಕಿಶನ್ ಕುಲಾಲ್ ಶಾರದಾ ಗಣಪತಿ ಶಾಲೆದ ಈ ಬಾಲೆಲ್ಲ ಓಲ್ಡ್ ಸ್ಟೂಡೆಂಟ್ ಕಿಶನ್ ಕುಲಾಲ್ ದಯದಿದ ರಡ್ಡು ಜೋಕುಲು ವೇದಿಕೆಗೆ ಬರಡು ಕೆಲಸ ಮಲ್ತೊಂದಿಲ್ಲೆ ಆ ಗುಲ್ಲಲ್ಲಿ ಬಾಲೆ ಕುಲಾಲ್ಗೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿದ ಕಿಶನ್ ಕುಲಾಲ್ ಮಿಕ್ಕಲ್ನ ಪೇರೆಂಟ್ಸ್ ಇತ್ತಿನ ದೈತ್ಯದ ವೇದಿಕೆ ಬರಡು ಒಂದೊಂಜಿ ಅವಕಾಶ ಈ ಬಾಲೆ ನಮ್ಮ ರಾಜ್ಯಗೆ 7ನೇ ಸ್ಥಾನ ಸೈನ್ಸ್ಡ್ ರಾಜ್ಯೋಡು 7ನೇ ರ್ಯಾಂಕ್ ಬರ್ತನ ಬಾಲೆ ಕಿಶನ್ ಕುಲಾಲ್ ರಾಜ್ಯ ಅಧ್ಯಕ್ಷರನ್ನ ಕೈಟ್ ಸನ್ಮಾನ ಸ್ವೀಕಾರ ಮಲ್ಪನ ಭಾಗ್ಯ ತೆಗೆದು ಮಾನ್ಯ ಸಂಸದರು ಅರೆಗೆ ಶಾಲ್ ಪಾಡ್ದು ಗೌರವಿಸೋದಿಲ್ಲ ಶಾಲ್ ಪಾಡ್ದು ಸ್ಮರಣಿಕೆ ಕುರಿತು ಪೇಟದೀದು ಸ್ಮರಣಿಕೆಲ್ಲ ಫಲಪುಷ್ಪಲ ನಮ್ಮ ಸಂಸದರು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ನಮ್ಮನ್ನು ಮಾತ ಉದ್ದೇಶಿಸಿದ ರಡ್ಡು ಪಾತ್ರೆರೊಂದು ವಿನಂತಿ ಮಂತೊಂದಿಲ್ಲ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಕ್ಷೇತ್ರ ಮತ್ತು 2 ಶಕ್ತಿ ಕೇಂದ್ರಗಳ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತ ಅವಧಿಯ 9 ವರ್ಷಗಳ ಸಾಧನೆಯ ನಿಮಿತ್ತದ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು, ನಮ್ಮೆಲ್ಲ ಆದರಣೀಯರು, ಯುವ ನಾಯಕರು ಆಗಿರುವ ಸುದರ್ಶನ್ ಮೂಡಬಿದ್ರೆ ಅವರೇ, ನಮ್ಮ ಹಿರಿಯ ನಾಯಕರಾಗಿ ಈ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿ ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ಒಬ್ಬ ಶಾಸಕರಾಗಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರತಕ್ಕಂತಹ ಪ್ರತಾಪ್ ಸಿಂಹ ನಾಯ್ಕ ಅವರೇ, ಈ ಮಂಡಳದ ಅಧ್ಯಕ್ಷರು ನಮ್ಮ ಆದರಣೀಯರು ಯುವ ನಾಯಕರಾಗಿರ್ತಕ್ಕಂಥ ಚಂದ್ರಾಸ್ ಪಂಡಿತ್ ಹೌಸ್ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು, ಜಿಲ್ಲೆಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸಂತೋಷ್ ಕುಮಾರ್ ರೈ ಅವರೇ, ಇನ್ನೋರು ಉಪಾಧ್ಯಕ್ಷ ಆಗಿರ್ತಕ್ಕಂತಹ ರಾಧಾಕೃಷ್ಣ ರೈ ಬೂಡಿಯಾರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಸ್ತೂರಿ ಪಂಜ ಅವರೇ, ಸುಧೀರ್ ಶೆಟ್ಟಿ ಅವರೇ, ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಚಂದ್ರ ಸುಚಿಲ್ ಅವರೇ, ಹಿರಿಯರು ಆದರಣೀಯರಾಗಿರ್ತಕ್ಕಂಥ ರಾಜಾರಾಮ್ ಭಟ್ರೆ, ವಿಶೇಷವಾಗಿ ಜಿಲ್ಲೆಯ ಕಾರ್ಯದರ್ಶಿಗಳಾಗಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ವಿರೋಚಿತವಾಗಿರ್ತಕ್ಕಂಥ ಹೋರಾಟವನ್ನು ಕೊಟ್ಟಿರ್ತಕ್ಕಂಥ ಮಿತ್ರ ಸತೀಶ್ ಕುಂಪಲ್ ಅವರೇ, ಹಿರಿಯರು ಆದರಣೀಯರಾಗಿರ್ತಕ್ಕಂಥ ಸೇಸಪ್ಪನವರೇ, ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಗಟ್ಟಿಯವರೇ, ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಯಶ್ರೀ ಅವರೇ, ಈ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹೇಮಂತ್ ಅವರೇ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯ ಅರ್ಚಕರುಗಳೇ, ಧಾರ್ಮಿಕ ಕ್ಷೇತ್ರದ ಎಲ್ಲ ನೇತಾರರುಗಳೇ, ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ನಾನು ರಾಜ್ಯದ 16 ಕಾರ್ಯಕ್ರಮಗಳಲ್ಲಿ ಒಂದು ಪಾರ್ಟಿಯ ಅಧ್ಯಕ್ಷನಾಗಿ ಭಾಗವಹಿಸಿದ್ದೇನೆ. ಕಳೆದ 1 ತಿಂಗಳಿಂದ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆಗಳ 9 ವರ್ಷದ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾಯಿದ್ದೀವಿ, ದೇಶದಲ್ಲೂ ಮಾಡ್ತಾಯಿದ್ದೀವಿ. ಆದರೆ ಇಡೀ ರಾಜ್ಯದಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ, ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಹಿಂದೂ ಸಮಾಜದ ಕಾರ್ಯವನ್ನು ಮಾಡತಕ್ಕಂಥ ಎಲ್ಲ ಶ್ರೇಷ್ಠ ಸಾಧಕರಿಗೆ ಅಭಿನಂದನೆ ಸಲ್ಲಿಸಿರುವ ಕಾರ್ಯ ಇದೆಯಲ್ಲ,
ಅದು ಒಂದು ಪ್ರಪ್ರಥಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಸಂತೋಷ್ ಶೈ ಅವರ ಯೋಜನೆಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯ. ಅದೆಲ್ಲದಕ್ಕಿಂತ ಹೆಚ್ಚು ಇದು ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ. ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಬಂದವ. ಯಾವುದೇ ಆಶೆ ಆಕಾಂಕ್ಷೆಗಳು ಅಪೇಕ್ಷೆಗಳು ನಮಗಿಲ್ಲ. ನಮ್ಮದು ಒಂದೇ ಪರಮ ವೈಭವನ್ನೇತು ಮೇತತ್ ಸ್ವರಾಷ್ಟ್ರ, ಪರಮ ವೈಭವ ಸ್ಥಿತಿಗೆ ತಾಯಿ ಭಾರತೀಯನ್ನು ಕೊಂಡೊಯ್ಯತಕ್ಕಂಥ ಸಂಕಲ್ಪದ ಆಧಾರದಲ್ಲಿ ನಾವು ಸಾಮಾಜಿಕವಾಗಿ ಕಾರ್ಯವನ್ನು ಮಾಡ್ತಾ ಬಂದವು. ಅನಿವಾರ್ಯ ರಾಜಕಾರಣದ ಕ್ಷೇತ್ರಕ್ಕೆ ಬಂದಿದ್ದೇನೆ. ನಾನು ಧಾರ್ಮಿಕ ಕ್ಷೇತ್ರದಿಂದ ರಾಜಕಾರಣಕ್ಕೆ ಬಂದಿದ್ದೇನೆ. ಆದರೆ ಇವತ್ತು ಭಾಗ್ಯ ಏನು ಹೇಳಿದರೆ, ಜೀವನದಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಭಾಗ್ಯದ ದಿನಗಳು ಬರ್ತವೆ. ನಾನು 10 ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಆದರೆ ನನ್ನದೇ ಕ್ಷೇತ್ರ, ನನ್ನದೇ ಊರಿನ ಶ್ರೇಷ್ಠ ಸಾಧಕರಿಗೆ, ದೇವರ ಕಾರ್ಯ ಮಾಡತಕ್ಕಂಥ ಪುಣ್ಯ ಅರ್ಚಕರಿಗೆ, ತಂತ್ರಿಗಳಿಗೆ, ದೈವ ನರ್ತಕರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಭಾಗ್ಯ ಇದೆಯಲ್ಲ, ಇದು ನನ್ನ ಜೀವನದ ಶ್ರೇಷ್ಠವಾಗಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಬೇಡ್ತೇನೆ. ಬಂಧುಗಳೇ, ಈ ದೇಶದಲ್ಲಿ ನಾವು ಸ್ವಾತಂತ್ರ್ಯದ ಅಮೃತೋತ್ಸವದ ಕಾಲಕ್ಕೆ ಹೋಗ್ತೇವೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳ ಕಾಲ ನಡೀತು. ನಾವು ಶಾಲೆಗೆ ಹೋದಾಗ 2 ವಿಶೇಷತೆಗಳನ್ನು ನಾವು ಬರಿತಿದ್ದೆವು. ಆ ವಿಶೇಷತೆಗಳು ಏನು ಅಂತ ಹೇಳಿದರೆ, ಹಿಂದೆ ನಾವು ಶಾಲೆಗೆ ಹೋದಾಗ ಅಧ್ಯಾಪಕರು ನಮಗೆ 2 ಕಳಿಸ್ತಿದ್ರು. ಒಂದು ಕ್ರಿಸ್ತ ಶಕ, ಇನ್ನೊಂದು ಕ್ರಿಸ್ತ ಪೂರ್ವ. ಆ ನಂತರ ನಾವು ಶಾಲೆಯಲ್ಲಿ ಓದ್ತಾ ಬರೋದು ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ. ಆದರೆ ಇನ್ನು ಮುಂದಿನ ಜನಾಂಗ ಇದನ್ನು ಬರೆಯೋದಿಲ್ಲ. 2014 ಪೂರ್ವ, 2014 ನಂತರ, ನರೇಂದ್ರ ಮೋದಿಯ ಆಡಳಿತದ ಪೂರ್ವ, ನರೇಂದ್ರ ಮೋದಿಯ ಆಡಳಿತದ ನಂತರ. ಒಂದು ಸರಿ ಯೋಚನೆ ಮಾಡಿ. ಈ ದೇಶ ಬಂಧುಗಳೇ, ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋಗಿದರು. 75 ವರ್ಷಗಳ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ 10 ಜನ ಪ್ರಧಾನಮಂತ್ರಿಗಳು ಬೇರೆ ವಿದೇಶಗಳಿಗೆ ಹೋಗಿದ್ದಾರೆ. ಅದರೊಬ್ಬ ರಾಷ್ಟ್ರಭಕ್ತನ ಕಣ್ಣಲ್ಲಿ ಕಣ್ಣೀರು ಬಂದದ್ದು ಯಾವಾಗ ಕೇಳಿದರೆ, ಪ್ರಧಾನಮಂತ್ರಿಗಳು ಹೋಗಿ ನಿಂತಾಗ ಆ ವೇದಿಕೆಯಲ್ಲಿ ಒಂದು ವಿದೇಶದ ಪ್ರಧಾನಮಂತ್ರಿ ಬಂದು ನಮ್ಮ ಪ್ರಧಾನಮಂತ್ರಿಯ ಕಾಲ ಮುಟ್ಟಿ ನಮಸ್ಕಾರ ಮಾಡಿದ್ರಲ್ಲ, ಇದು ಭಾರತಕ್ಕೆ ಸಂದ ಗೌರವ ಅಲ್ವಾ? ಭಾರತಕ್ಕೆ ಸಂದ ಗೌರವ ಅಲ್ಲ. ಹಾಗಾಗಿ ಪ್ರಧಾನಮಂತ್ರಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಉಲ್ಲೇಖ ಮಾಡ್ತಾರೆ, ನಾನು ಈ ದೇಶದ ಪ್ರಧಾನಮಂತ್ರಿಯಲ್ಲ, 150 ಕೋಟಿ ಜನರ ಸೇವಕ, ಪ್ರಧಾನ ಸೇವಕನಾಗಿ ಕಾರ್ಯ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೊಟ್ಟರು. ಆ ಮಾತಿನ ಪ್ರಕಾರ ನಡ್ಕೊಂಡ್ರು. ಹಾಗಾಗಿ ನುಡಿದಂತೆ ನಡೆದವನ ಅಡಿಗೆನ್ನ ನಮನ ಅಂತ ಕವಿ ಬರೀತಾನೆ. ಹಾಗಾಗಿ ಜಗತ್ತಿನ ಜನ ಅವರ ನಡವಳಿಕೆಗೆ ಇವತ್ತು ಗೌರವವನ್ನು ಕೊಡ್ತಾ ಇದ್ದಾರೆ. ಇದು ಭಾರತಾಂಬೆಗೆ ಸಿಕ್ಕಿರ್ತಕ್ಕಂಥ ಗೌರವ ಅನ್ನತಕ್ಕಂಥದ್ದು ನಾವು ಒಪ್ಪಬೇಕಲ್ಲ. ಒಂದ್ಸರಿ ಅಮೇರಿಕಕ್ಕೆ ಹೋಗ್ತಾರೆ. ಅಮೇರಿಕದಲ್ಲಿ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತರ ಜೊತೆ ಸಂವಾದಗಳು ನಡೀತದೆ. ಆ ಸಂವಾದದಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆಯನ್ನು ಮಾಡ್ತಾನೆ ಪ್ರಧಾನಮಂತ್ರಿಗಳಿಗೆ, ನಿಮ್ಮ ಅಧಿಕಾರದ ನಂತರ ಶಾಶ್ವತವಾಗಿ ನಿಮ್ಮ ಹೆಸರು ಜಗತ್ತಿನಲ್ಲಿ ಉಳಿಯುವುದಕ್ಕೆ ನೀವೇನು ಮಾಡ್ತೀರಿ ಅಂತ. ಪ್ರಧಾನಮಂತ್ರಿಗಳು ಎಂಥ ಸುಂದರವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟರು ಕೇಳಿದರೆ, ಜಗತ್ತಿನಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ವೇದ, ಜಗತ್ತಿಗೆ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥ ಗ್ರಂಥ ಇದ್ರೆ ಅದು ವೇದ. ಭಾರತ ಆಧ್ಯಾತ್ಮದ ಶಿಖರವಾಗಿರ್ತಕ್ಕಂಥ ವೇದ ಯಾರು ಬರೆದಿದ್ದಾರೆ ಅಂತ ಕೇಳಿದ್ರೆ ಅವರ ಹೆಸರು ಎಲ್ಲಿದೆ? ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥಕಾರನ ಹೆಸರೇ ಸಮಾಜದಲ್ಲಿ ಉಲ್ಲೇಖ ಆಗಿಲ್ಲ ಹೇಳಿದರೆ ಈ ನರೇಂದ್ರ ಮೋದಿಯ ಹೆಸರು ಉಲ್ಲೇಖ ಆಗೋದು ಬೇಡ. ನನ್ನ ಇಚ್ಛೆ ಒಂದೇ, ಭಾರತ ಮಾತೆ ಜಗತ್ತಿನಲ್ಲಿ 1ನೇ ಸ್ಥಾನಕ್ಕೆ ಬರಬೇಕು, ಭಾರತ ಮಾತೆಯ ಕೀರ್ತಿ ಜಗತ್ತಿನ ಎತ್ತರಕ್ಕೆ ಇರಬೇಕು. ಆ ಸಂಕಲ್ಪದ ಅಡಿಯಲ್ಲಿ ನಾನು ಕಾರ್ಯವನ್ನು ಮಾಡ್ತೇನೆ. ಅದರ 9 ವರ್ಷಗಳ ಕಾಲ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ನಿಮಗೂ ಸಮಯ ಆಗಿದೆ, ನನಗೂ ಸಮಯ ಆಗಿದೆ. ಅವರು ಯೋಚನೆ ಮಾಡಿ, 9 ವರ್ಷಗಳ ಕಾಲದ ಅಧಿಕಾರದ ಅವಧಿಯಲ್ಲಿ ಈ ದೇಶದ 75 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಎಲ್ಲ ಪ್ರಧಾನಮಂತ್ರಿಗಳ ಅಂಕಿ ಅಂಶ ತೆಗೆದರೆ, ಒಂದೇ ಒಂದು ದಿನ ರಜೆ ಮಾಡದೆ, ಒಂದೇ ಒಂದು ದಿನ ನಿದ್ದೆ ಮಾಡದೆ, ಒಂದೇ ಒಂದು ದಿನ ವಿದೇಶದಲ್ಲಿ ಹೋಗಿ ಹೋಟೆಲಲ್ಲಿ ನಿಲ್ಲದೆ ಇರತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿ, ಭಾರತದ ಪ್ರಧಾನಮಂತ್ರಿ. ಒಂದೇ ಒಂದು ದಿನ ರಜೆ ಮಾಡದೆ 20 ಗಂಟೆಗಳ ಕಾಲ ದುಡಿಯುವ ಪ್ರಧಾನಮಂತ್ರಿ. ಅದು ಯಾಕೆ? ಒಂದ್ಸಾರಿ 2004ರಿಂದ 14 ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಹೋಯಿತು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಹೋದ ಮೇಲೆ 10 ವರ್ಷಗಳ ಕಾಲ UPA ಇತ್ತು. ಆನಂತರ ಭಾರತೀಯ ಜನತಾ ಪಾರ್ಟಿ ಬಂತು.
ಆ UPA ಕಾಲಘಟ್ಟದಲ್ಲಿ ನೀವು ಯೋಚನೆ ಮಾಡಿ ಮತ್ತು ಇವತ್ತಿನ 9 ವರ್ಷಗಳ ಕಾಲ ಯೋಚನೆ ಮಾಡಿ. ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ಈ 9 ವರ್ಷದ ಕಾಲದ ಆಡಳಿತದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದೆ ಇರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಬಿಟ್ಟರೆ ನರೇಂದ್ರ ಮೋದಿ. 9 ವರ್ಷಗಳ ಕಾಲದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪಗಳು ಪ್ರಧಾನಮಂತ್ರಿಗಳ ಮೇಲಿಲ್ಲ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಮಂತ್ರಿಮಂಡಲದ ಮೇಲಿಲ್ಲ ಸುದರ್ಶನ್ ಭಟ್ರೆ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನಮ್ಮ MP ಗಳ ಮೇಲೆ ಇಲ್ಲ. ಇದು ನರೇಂದ್ರ ಮೋದಿ ಆಡಳಿತ. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ನರೇಂದ್ರ ಮೋದಿಯ 9 ವರ್ಷದ ಆಡಳಿತ. ಆ UPA 10 ವರ್ಷದ ಕಾಲಘಟ್ಟ ನೋಡಿ. 2Gಯಲ್ಲಿ ಭ್ರಷ್ಟಾಚಾರ, ಸ್ಪೆಕ್ಟ್ರಮ್ ಹಗರಣ, ಕೋಲು ಹಗರಣ. ಅದ್ಯಾಕೆ? ಮಕ್ಕಳು ಆಡುವಂಥ ಆಟದಲ್ಲೂ ಹಗರಣಯುಕ್ತವಾಗಿರ್ತಕ್ಕಂಥ ದೇಶದಲ್ಲಿ ಅತಿ ಹೆಚ್ಚು ಹಗರಣವಾಗಿರ್ತಕ್ಕಂಥ ಕಾಲಘಟ್ಟ ಆ 10 ವರ್ಷದ ಕಾಲ. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ನರೇಂದ್ರ ಮೋದಿ ಕೊಟ್ಟರು. ರಜೆ ಮಾಡದೆ ಆಡಳಿತವನ್ನು ನರೇಂದ್ರ ಮೋದಿ ಕೊಟ್ಟರು. ಭಾರತದ ಕೀರ್ತಿಯನ್ನು ಜಗತ್ತಿನ ಎತ್ತರಕ್ಕೆ ಏರಿಸುವ ಕಾರ್ಯವನ್ನು ನರೇಂದ್ರ ಮೋದಿ ಮಾಡಿದರು. ಅದಕ್ಕಿಂತ ಒಂದು ಉಲ್ಲೇಖ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ವಿಷಯವನ್ನು ನಿಮ್ಮ ಮುಂದಿಡ್ತೇನೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆಯಿತು. ಆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆದಾಗ 2 ಘಟನೆಗಳ ನೆನಪುಗಳನ್ನು ನಿಮಗೆ ಮಾಡ್ತೇನೆ. ನಮ್ಮ ಆಡಳಿತ, ನರೇಂದ್ರ ಮೋದಿ ಆಡಳಿತ ಹೇಗಿದೆ, ಈ 9 ವರ್ಷದ ಸಾಧನೆಯಿಂದ ನಮ್ಮ ಕಾರ್ಯಕರ್ತರು ಮನೆ ಮನೆಗಳಿಗೆ ತಿಳಿಸಬೇಕು, ನಮ್ಮೆಲ್ಲ ಪೂಜ್ಯರು ಇದನ್ನು ಅನುಭವಿಸಬೇಕು. ಒಂದ್ಸರಿ ಯೋಚನೆ ಮಾಡಿ, ಈ ದೇಶದಲ್ಲಿ ಭಯೋತ್ಪಾದಕರು ಅಟ್ಟಾಡಿ ನಮ್ಮ ಸೈನಿಕರನ್ನು ಗುಂಡೊಡೆದು ಕೊಲ್ತಿದ್ರು. ಆಗ ಸೈನಿಕರ ಶವವನ್ನು ನಮ್ಮ ದೇಶಕ್ಕೆ ತರಲಿಕ್ಕೆ, ಕಾಶ್ಮೀರದಿಂದ ಅವನ ಮನೆಗೆ ತರಲಿಕ್ಕೆ ಆಗ್ತಿರ್ಲಿಲ್ಲ ಮನಮೋಹನ್ ಸಿಂಗ್ರ ಕಾಲಘಟ್ಟದಲ್ಲಿ. ನಾನು ಉಲ್ಲೇಖ ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಭಾರತ ಮತ್ತು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಯಿತು. ಆ ಯುದ್ಧದ ಕಾಲ ಸಂದರ್ಭದಲ್ಲಿ 3 ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಆ ಯುದ್ಧ ಆದಾಗ ಮಂಗಳೂರಿನ ಒಂದು 25 ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿದ್ದರು. ಆ ವಿದ್ಯಾರ್ಥಿಗಳ ಮನೆಗೆ ನಾನು ಹೋಗಿದ್ದೆ. ಆ ಮನೆಯ ತಾಯಿಂದಿರ ಕಣ್ಣೀರು ನನಗೆ ದುಃಖ ಆಗ್ತಿತ್ತು. ಆದರೆ ನಾನು ಅವ್ರಿಗೆಲ್ರಿಗೂ ಭರವಸೆ ಇತ್ತು, ಇವತ್ತು ನರೇಂದ್ರ ಮೋದಿ ಪ್ರಧಾನಿ ಇದ್ದಾರೆ, ನಮ್ಮ ಮಕ್ಕಳು ಆರಾಮವಾಗಿ ಬರ್ತಾರೆ. ಆ ಮಕ್ಕಳು ಬಂದರು. ಬಂದ ಮೇಲೆ ಒಂದು ಸಾರಿ ನಾನು ಮಾತನಾಡಿಸ್ಲಿಕ್ಕೆ ಅಂತ ಒಂದು ಮನೆಗೆ ಹೋಗಿದ್ದೆ. ನಿಮಗೆ ಆಶ್ಚರ್ಯ ಆಗಬೇಕು, ಅದು ಕ್ರೈಸ್ತ ಧರ್ಮದ ಮನೆ, ಹುಡುಗಿಯ ಮನೆ. ಆ ಮನೆಗೆ ಹೋಗಬೇಕಾದ್ರೆ ನಾನು ಮಂಗಳೂರಿನ ಶಾಸಕರಿದ್ದರು. ಮಂಗಳೂರು ದಕ್ಷಿಣ, ವಾಪಸ್ ಮಂಗಳೂರು ಹೇಳಿದಾಗ ಮಂಗಳೂರು ದಕ್ಷಿಣದ ಶಾಸಕರು. ಹೋದಾಗ ಆ ಮನೆಯ ತಾಯಿ ಗೇಟ್ನಲ್ಲಿ ಕಾಯ್ತಾ ಇದ್ರು, ನಾವು ಬರ್ತೀವಿ ಅಂತ ಯಾರೋ ಫೋನ್ ಮಾಡಿ ಹೇಳಿದರು. ಹೋದಾಗ ನಮ್ಮ ಕೈ ಹಿಡ್ಕೊಂಡು ಆ ತಾಯಿ ಹೇಳ್ಕೊಂಡು ಹೋದರು. ಮನೆಯ ಹಾಲ್ನೊಳಗೆ, ಸಭಾಂಗಣದ ಒಳಗೆ 2 ಭಾವಚಿತ್ರ ಇಟ್ಟಿದ್ದಾರೆ. ಒಂದು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇರತಕ್ಕಂಥ ಯೇಸು ಕ್ರಿಸ್ತನ ಫಟ, ಕೆಳಗಡೆ ನರೇಂದ್ರ ಮೋದಿಯ ಫಟ. ನಮ್ಮ ಕೈ ಹಿಡಿದ ಆ ತಾಯಿ ಕೈ ಮುಗಿದು ಹೇಳಿದ್ರು, ನನ್ನ ಮಗಳು ಬಂದದ್ದು ಆ ದೇವನಿಂದಲ್ಲ, ಈ ದೇವನಿಂದ. ನನ್ನ ಮಗಳನ್ನು ರಕ್ಷಣೆ ಮಾಡಿ ತಂದಿದ್ದೀರಲ್ಲ, ನಿಮ್ಮ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳು, ಸರ್ಕಾರಕ್ಕೆ ಅಭಿನಂದನೆ. 2ನೇ ಘಟನೆ ನಿಮಗೆ ನೆನಪು ಮಾಡ್ತೇನೆ. ಈ ದೇಶದ ಕಾಶ್ಮೀರದಲ್ಲಿ ಭಾರತ್ ಮಾತಾ ಕಿ ಜೈ ಹೇಳುವಾಗಿರಲಿಲ್ಲ. ಭಾರತದ ತಿರಂಗ ಧ್ವಜವನ್ನು ಅಲ್ಲಿ ಹಾರಿಸುವ ಹಾಗಿರಲಿಲ್ಲ. ಅಲ್ಲಿ ತಿರಂಗ ಧ್ವಜವನ್ನು ಹಾರಿಸುವಂಥ ಶಕ್ತಿ ನಮ್ಮ ಸರ್ಕಾರಕ್ಕಿರಲಿಲ್ಲ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ. ಇವತ್ತಿನ ಕಾಲಘಟ್ಟಗಳು ಬದಲಾಗಿದೆ. ಅದ್ಯಾಕೆ ವೀರಪ್ಪ ಮೊಯ್ಲಿಯವರು ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲೂ ಧ್ವಜ ಹಾಕಲಿಕ್ಕೆ ಬಿಡುವುದಿಲ್ಲ ಅಂತ ಹೋರಾಟ ಮಾಡಿದ್ರು. ಗುಂಡೇಟ್ನ ಏಟು ತಿಂದು ಧ್ವಜ ಹಾರಿಸುವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೇ ಇತ್ತು. ಆದರೆ ರಷ್ಯನ್ ಮತ್ತು ಉಕ್ರೇನ್ನಲ್ಲಿ ಯುದ್ಧ ನಡೆದಾಗ ಅಲ್ಲಿಯ ವಿದ್ಯಾರ್ಥಿಗಳು ತಿರಂಗ ಧ್ವಜವನ್ನು ಎತ್ತಿ ಹಿಡಿದಾಗ ರಷ್ಯಾ ಮತ್ತು ಉಕ್ರೇನ್ನ 2 ಸೈನಿಕರು ಸೆಲ್ಯೂಟ್ ಹೊಡೆದು ಅವರಿಗೆ ಕೈ ಮುಗಿದು ಭಾರತಕ್ಕೆ ಕಲಿಸಿಕೊಟ್ಟಿರ್ತಕ್ಕಂಥ ಉದಾಹರಣೆ ಭಾರತ್ ಮಾತಾ ಕಿ ಜೈ ಉಕ್ರೇನ್ನಲ್ಲಿ, ಭಾರತ್ ಮಾತಾ ಕಿ ಜೈ ರಷ್ಯಾದಲ್ಲಿ. ಒಂದ್ಸರಿ ಯೋಚನೆ ಮಾಡಿ. ಇದಕ್ಕಿಂತ ಒಂದು ದೊಡ್ಡ ಘಟನೆ, ಆ ಯುದ್ಧದ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲಿ 6 ಬಾರಿ ಯುದ್ಧವನ್ನು ನಿಲ್ಲಿಸಿ ಹತ್ತಿರ 20,000 ಜನ ವಿದ್ಯಾರ್ಥಿಗಳನ್ನು ತಂದ ಏಕೈಕ ದೇಶ ಭಾರತ. ಹೇಳಿದರೆ 6 ಬಾರಿ ಯುದ್ಧ ನಿಲ್ಲಿಸುವ, ರಷ್ಯಾನ್ ಉಕ್ರೇನ್ ಯುದ್ಧ ನಿಲ್ಲಿಸಿದ ತಾಕತ್ತು ಈ ಜಗತ್ತಿನಲ್ಲಿ ಯಾರಿಗಾದರೂ ಇದ್ದರೆ ಅದು ಭಾರತದ ನರೇಂದ್ರ ಮೋದಿಗೆ. ಆ ಸಂದರ್ಭದಲ್ಲಿ ನಮ್ಮ ಘಟನೆ ಇನ್ನೊಂದು ಕರ್ನಾಟಕದ್ದಾಯಿತು. ದಾವಣಗೆರೆಯ ಒಬ್ಬ ಹುಡುಗ ವಿದ್ಯಾರ್ಥಿ, ನವೀನ ಅನ್ನತಕ್ಕಂಥ ವಿದ್ಯಾರ್ಥಿ ಉಕ್ರೇನ್ನಲ್ಲಿ ಇದ್ದ. ಅನಿವಾರ್ಯ ಬಂಕರಿಂದ ಹೊರಬಂದ, ಗುಂಡಿಗೆ ಸಿಲುಕಿದ, ಮೃತನಾದ. ಅವನ ಮನೆಗೆ ನಾವು ಹೋದಾಗ ಅವನ ತಂದೆ ತಾಯಿ ಕಣ್ಣೀರು ನೋಡ್ಲಿಕ್ಕೆ ಆಗೋದಿಲ್ಲ. ಕನಿಷ್ಠ ತಾಯಿದ್ದು ಕಣ್ಣೀರಿತ್ತು. ನಮ್ಮ ಮುಖ್ಯಮಂತ್ರಿಗಳು ಹೋಗಿದ್ರು, ಕೈ ಹಿಡಿದು ಹೇಳಿದರು, ತಾಯಿ ನನಗೆ ಮಗ ಬರೋದಿಲ್ಲ ಜೀವಂತ, ಆದರೆ ನನ್ನೊಂದು ಆಶೆ ಇದೆ,
ಆಶೆ ಏನು? ಕಟ್ಟ ಕೊನೆಗಳಿಗೆ ಅವನನ್ನು ಮಣ್ಣು ಮಾಡುವಾಗ ಅವನ ಮುಖವನ್ನು ನೋಡುವಂಥ ಭಾಗ್ಯವನ್ನಾದರೂ ಕರುಣಿಸಿ ಅಂತ ಕೈ ಮುಗಿತಾರೆ. ಜಗತ್ತಿನಲ್ಲಿ ಯುದ್ಧ ಭೂಮಿಯಿಂದ ಮೃತದೇಹವನ್ನು ತಂದು ಅವನ ತಂದೆ ತಾಯಿಗೆ ಅರ್ಪಿಸಿ, ನವೀನನ ಮೃತದೇಹವನ್ನು ತಂದು ಅವನ ತಂದೆ ತಾಯಿಗೆ ಅರ್ಪಿಸಿದ ಏಕೈಕ ದೇಶ ಭಾರತ, ಏಕೈಕ ಪ್ರಧಾನಿ ನರೇಂದ್ರ ಮೋದಿ. ಇದು ನರೇಂದ್ರ ಮೋದಿಯ ಆಡಳಿತ. ಹಾಗಾಗದೆ ಇವತ್ತು ಜಗತ್ತಿನ ಎತ್ತರಕ್ಕೆ ಭಾರತ ಏರ್ತಾ ಇದೆ, ಜಗತ್ತು ಕೊಂಡಾಡ್ತಾ ಇದೆ. ಬಂಧುಗಳೇ, ಇವತ್ತು ಆರ್ಥಿಕದಲ್ಲಿ GDPಯಲ್ಲಿ ಭಾರತ 5ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ನರೇಂದ್ರ ಮೋದಿ ಮೊನ್ನೆ ಲೋಕಸಭೆಯಲ್ಲಿ ಮಾಡಿರುವ ಭಾಷಣವನ್ನು ನೀವು ಕೇಳಿದಿರಿ. ಇನ್ನೊಂದು ಸಾರಿ ನೀವು ಅವಕಾಶ ಕೊಟ್ಟರೆ ಮುಂದಿನ 2028ರ ಒಳಗೆ ಭಾರತವನ್ನು ಜಗತ್ತಿನಲ್ಲಿ ಮೊದಲ ಸ್ಥಾನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿಯಾಗಿ ಮಾಡಿದೆ. ನಾನು ಹೇಳಿದ್ದಲ್ಲ, ನರೇಂದ್ರ ಮೋದಿ ಲೋಕಸಭೆಯಲ್ಲಿ. ಬಂಧುಗಳೇ, ಆಧ್ಯಾತ್ಮ ಭಾರತ ಎದ್ದು ನಿಲ್ತಾ ಇದೆ, ಸಾಂಸ್ಕೃತಿಕ ಭಾರತ ಎದ್ದು ನಿಲ್ತಾ ಇದೆ. ಯೋಚನೆ ಮಾಡಿ, ಅರಬ್ ಅನ್ನತಕ್ಕಂಥ ದೇಶದಲ್ಲಿ, ಅರಬ್ ದೇಶಗಳಲ್ಲಿ ಇಸ್ಲಾಂ ಮತದ ದೇವರನ್ನು ಆರಾಧನೆ ಮಾಡುವುದು ಬಿಟ್ಟರೆ ಇನ್ನೊಂದು ದೇವರ ಪಟವನ್ನು ಇಡುವುದಲ್ಲಿ ನಿಷೇಧ. 75 ವರ್ಷಗಳ ಕಾಲದಲ್ಲಿ ನಮಗೆ ಒಂದೇ ಒಂದು ಫೋಟೋ ಇಡಿಸುವುದಕ್ಕೂ ಆ ಅರಬ್ ದೇಶಗಳಲ್ಲಿ ಆಗಲಿಲ್ಲ. ಮಂಗಳೂರಿನ ಕೊಟ್ಟಾರದ 11 ಜನ ಸತ್ಯನಾರಾಯಣ ಪೂಜೆ ಮಾಡಿದರು ಅಂತ ಅಲ್ಲಿ ಜೈಲಲ್ಲಿದ್ದರು. ನಾನೇ ಬಿಡಿಸಿ ತಂದಿದ್ದೆ, ಸತ್ಯನಾರಾಯಣ ಪೂಜೆ ಮಾಡಿದ್ದೆ. ಆದರೆ ಇವತ್ತು ಹೆಮ್ಮೆ ಆಗಬೇಕು, ನರೇಂದ್ರ ಮೋದಿಯ ಶಕ್ತಿಯ ಆಧಾರದಲ್ಲಿ ಅಬುದಾಬಿಯಲ್ಲಿ 24 ಎಕರೆ ಜಾಗದಲ್ಲಿ ಗಣಪತಿ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದು ಭಾರತ, ಗಣಪತಿ ಮಂದಿರ ನಿರ್ಮಾಣ. ನಮ್ಮ ಸಾಂಸ್ಕೃತಿಕ ಪರಂಪರೆಗಳಿಗೆ ಹೇಳ್ತಾ ಇದ್ದಾವೆ. ಭಾರತದ ಆಧ್ಯಾತ್ಮಿಕ ಶಕ್ತಿ ಯೋಗ. ಆ ಯೋಗ ನಮ್ಮ ಆಧ್ಯಾತ್ಮದ ಶಕ್ತಿ. ಅದು ಮನಸ್ಸು, ಬುದ್ಧಿ, ಆತ್ಮ ಏಕಾಗ್ರತೆಗೋಸ್ಕರ ಇರತಕ್ಕಂಥ ಮನಸ್ಸಿನ ಹಿಡಿತೆಯಿಂದ ಬುದ್ಧಿಯನ್ನು ನೋಡು, ಬುದ್ಧಿಯ ಹಿಡಿತೆಯಿಂದ ಆತ್ಮವನ್ನು ನೋಡು, ಆತ್ಮದ ಹಿಡಿತೆಯಿಂದ ಭಗವಂತನನ್ನು ಕಾಣು ಅಂತ ನಮ್ಮ ಹಿರಿಯರು ಹೇಳಿದರು. ಅದಕ್ಕೆ ಏಕಾಗ್ರತೆಯ ಮೂಲ ಅದು ಯೋಗ. ಯೋಗ ಭಾರತ ಸಂಸ್ಕೃತಿಯ ಪ್ರತೀಕ. ಅದು ಅಂಥ ಯೋಗವನ್ನು ವಿಶ್ವ ದಿನಾಚರಣೆಯನ್ನು ಆಚರಣೆ ಮಾಡಿ ಅಮೇರಿಕದ ಆಗಿನ ಅಧ್ಯಕ್ಷ ಒಬಾಮ ಮಾರ್ಗದಲ್ಲಿ ಕೂತು ಯೋಗವನ್ನು ಮಾಡುವ ದೃಶ್ಯವನ್ನು ಭಾರತೀಯರಿಗೆ ತೋರಿಸಿದ್ದು ನರೇಂದ್ರ ಮೋದಿ ಸರ್ಕಾರ, ನರೇಂದ್ರ ಮೋದಿ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಯೋಚನೆ ಮಾಡಿ, ಅದು ಯಾಕೆ? ನಮಗೆ ಪವಿತ್ರವಾಗಿರ್ತಕ್ಕಂಥ ಗಂಗೆ, ನಾವು ಹೇಳ್ತಾ ಇದ್ದೀವಿ ಸತ್ತಾಗ ಏನು ಕೊಡಬೇಕು? ಗಂಗಾ ತೀರ್ಥ ಕೊಡು. ಆ ಗಂಗಾ ತೀರ್ಥದ ಮಹಾತ್ಮೆಯನ್ನು ಜಗತ್ತಿಗೆ ತಿಳಿಸುವುದು ಮಾತ್ರ ಅಲ್ಲ, ಗಂಗಾರತಿಯನ್ನು ಜಪಾನ್ನ ಅಧ್ಯಕ್ಷರನ್ನು ಕರೆಸಿ ಜಪಾನ್ನ ಅಧ್ಯಕ್ಷರ ಕೈಯಲ್ಲಿ ಗಂಗಾರತಿಯನ್ನು ಮಾಡಿಸಿ ಜಗತ್ತಿಗೆ ಗಂಗೆಯ ಮಹತ್ವವನ್ನು ತಿಳಿಸಿದ ಮೊದಲ ಪ್ರಧಾನಿ ಅದು ನರೇಂದ್ರ ಮೋದಿ. ನಾವು ಹೇಳ್ತಾ ಇದ್ದೀವಿ, ನಾನು ಅಯೋಧ್ಯೆಗೆ ಹೋಗಿದ್ದೇನೆ, ಪ್ರತಾಪರು ಅಯೋಧ್ಯೆಗೆ ಹೋಗಿದ್ದಾರೆ. ಆದರೆ ನಾನು ಅಯೋಧ್ಯೆಗೆ ಕರಸೇವೆಯಲ್ಲಿ ಭಾಗವಹಿಸಿ ಆ ಮಂದಿರದ ಬಂದೆ, ದೂರದಿಂದಲೇ ಕೈ ಮುಗಿದು ಬರಬೇಕಾಯ್ತು. ಆದರೆ ಅಯೋಧ್ಯೆಯ ಕರಸೇವೆಯ ಜೊತೆಗೆ ಅತಿ ಹೆಚ್ಚು ಪೊಲೀಸರಿಂದ ಲಾಠಿ ಏಟದಿಂದ ಅವರು ಯಾರು ಹೇಳಿದ್ರೆ ಪ್ರತಾಪ್ ಸಿಂಹ ಅವರು ಇಲ್ಲಿದ್ದಾರೆ. ಆಗ ನಮ್ಮದು ಘೋಷಣೆಗಳಿತ್ತು, ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು ಘೋಷಣೆಗಳಿತ್ತು. ಬಂಧುಗಳೇ, ಎಷ್ಟು ವರ್ಷದ ಹೋರಾಟ, ಸುದೀರ್ಘವಾಗಿರ್ತಕ್ಕಂಥ ಹೋರಾಟ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣ ಆಗಬೇಕು, ಹೋರಾಟಗಳು, ಬಲಿದಾನಗಳಾಯಿತು. ಇವತ್ತು ಯೋಚನೆ ಮಾಡಿ, ಇವತ್ತು ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ. ಜನವರಿ 24ಕ್ಕೆ ರಾಮ್ಲಲಾ ಗರ್ಭಗುಡಿಯೊಳಗೆ ಪ್ರವೇಶ ಮಾಡ್ತಾನೆ. ಜನವರಿ 24 ರಾಮ್ಲಲಾ ಗರ್ಭಗುಡಿಯೊಳಗೆ ಪ್ರವೇಶ ಮಾಡ್ತಾನೆ. ಗರ್ಭಗುಡಿಯೊಳಗೆ ಪ್ರವೇಶ. ಕಾಶಿ ಹೇಗಿತ್ತು ನಮ್ಮ ಕಾಶಿ? ಇವತ್ತು ಕಾಶಿ ಕಾರಿಡಾರ್ ನಿರ್ಮಾಣ ಆಗಿದೆ. ಅದ್ಭುತವಾಗಿರ್ತಕ್ಕಂಥ ಕಾಶಿ ಪರಿವರ್ತನೆ ಆಗ್ತಾ ಇದೆ. ಹಿಂದೂಗಳ ಮೋಕ್ಷ ಕ್ಷೇತ್ರವಾಗಿರ್ತಕ್ಕಂಥ ಕಾಶಿ ಪರಿವರ್ತನೆ ಆಗ್ತಾ ಇದೆ. ಅಮರನಾಥಕ್ಕೆ ಹೋಗುವನ್ನೇ ಅಭಿವೃದ್ಧಿ ಆಗ್ತಾ ಇದೆ. ಅದು ಯಾಕೆ? ಕಾಶ್ಮೀರದಲ್ಲಿ ಶಾರದೆಯ ಪೂಜೆ ಮಾಡುವ ಸ್ಥಿತಿಗಳಿರಲಿಲ್ಲ. ಆದರೆ ಇವತ್ತು ಕಾಶ್ಮೀರದಲ್ಲಿ ಶೃಂಗೇರಿಯಿಂದ ತಗೊಂಡೋಗಿರ್ತಕ್ಕಂಥ ಶಾರದೆಯ ಮಂಟಪ ನಿರ್ಮಾಣ ಆಗಿದೆ, ಶಾರದಾ ಪೀಠ ನಿರ್ಮಾಣ ಆಗಿದೆ, ಶಾರದೆ ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ. ದಕ್ಷಿಣದ ಶಂಕರಾಚಾರ್ಯ ಕಾಶ್ಮೀರದಲ್ಲಿ ಇವತ್ತು ವಿಗ್ರಹ ಪ್ರತಿಷ್ಠೆಯ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ನರೇಂದ್ರ ಮೋದಿ ನಮ್ಮ ಚತುರ್ಧಾಮಗಳು ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಭಾರತೀಯ ಸಂಸ್ಕೃತಿಯ ಪ್ರತೀಕ ಇದ್ದು ಎದ್ದು ನಿಲ್ತಾ ಇದೆ. ಹಾಗಾಗಲೇ ನರೇಂದ್ರ ಮೋದಿ ಆಡಳಿತ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಭಾರತ್ ಜೋಡೋ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಭಾರತ್ ಜೋಡೋ ಮಾಡಿದ್ದು ನರೇಂದ್ರ ಮೋದಿ. ಭಾರತವನ್ನು 3 ತುಂಡು ಮಾಡಿದ್ದು ಕಾಂಗ್ರೆಸ್. ಭಾರತವನ್ನು 3 ತುಂಡು ಮಾಡಿರ್ತಕ್ಕಂಥ ದಿನ. ಬಂಧುಗಳ ಯೋಚನೆ ಮಾಡಿ, ಭಾರತದ ವಿಭಜನೆ ಕಾಂಗ್ರೆಸ್ ಇಂದ ಆಯಿತು.
ಪಾಕಿಸ್ತಾನ ಇಬ್ಬಾಗ ಕಾಂಗ್ರೆಸ್ಸಿಂದ ಆಯಿತು, ಬಾಂಗ್ಲಾ ನಿರ್ಮಾಣ ಕಾಂಗ್ರೆಸ್ಸಿಂದ ಆಯಿತು, ಅದ್ಯಾಕೆ ಕಾಶ್ಮೀರ ಪ್ರತ್ಯೇಕ ಕಾಂಗ್ರೆಸ್ಸಿಂದ ಆಯಿತು. ಅಷ್ಟು ಮಾತ್ರ ಅಲ್ಲ, ನಾವು ಪೂಜೆ ಮಾಡ್ತಕ್ಕಂಥ ಒಂದೇ ಮಾತರಂ 2 ತುಂಡು ಮಾಡಿದ್ದು ಕಾಂಗ್ರೆಸ್. ಅಷ್ಟು ಮಾತ್ರ ಅಲ್ಲ, ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ದೇವ ತೇರೇ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಹಾಡಿತ್ತಲ್ಲ, ಆ ಭಜನೆಯನ್ನು ವಿಭಜನೆ ಮಾಡಿದರು. ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೇ ನಾಮ್ ಮಾಡಿದರು. ಆದರೆ ಆವತ್ತಿಂದ ಇವತ್ತಿನವರೆಗೆ ಹಿಂದೂಗಳು ರಾಮನೊಟ್ಟಿಗೆ ಅಲ್ಲಾನನ್ನು ಸ್ವೀಕಾರ ಮಾಡಿದರು. ಈ ದೇಶದ ಯಾವ ಮುಸಲ್ಮಾನನು ರಾಮನೊಟ್ಟಿಗೆ ಅಲ್ಲಾನನ್ನು ಹೇಳಲಿಲ್ಲ, ರಾಮನೊಟ್ಟಿಗೆ ಅಲ್ಲಾನನ್ನು ಹೇಳಲಿಲ್ಲ. ಆದರೆ ಭಜನೆ ವಿಭಜನೆ ಕಾಂಗ್ರೆಸ್ ಮಾಡಿತ್ತು. ಬಂಧುಗಳೇ, ಅದ್ಯಾಕೆ ಇವತ್ತು ಸಿದ್ದರಾಮನ್ನ ಕಣ್ಣೀರು ಹಾಕ್ತಾರೆ? ಈ ದೇಶದಲ್ಲಿ ಕೋವಿಡ್ ಬಂದಿರತಕ್ಕಂಥ 3 ವರ್ಷ ಬಡವರ ಮನೆಗೆ 10 kg ಅಕ್ಕಿ ಕೊಟ್ಟದ್ದು ನರೇಂದ್ರ ಮೋದಿ. ಇವತ್ತು 5 kg ಅಕ್ಕಿ ಕಳಿಸೋದು ನರೇಂದ್ರ ಮೋದಿ ಸರ್ಕಾರ, 5 kg ಅಕ್ಕಿ ಕೊಡೋದು ನರೇಂದ್ರ ಮೋದಿ ಸರ್ಕಾರ. ಮುದ್ರಾದ ಅಡಿಯಲ್ಲಿ ಸಾಲ, ಸ್ಟ್ಯಾಂಡಪ್ನ ಮುಖಾಂತರ ಸಾಲ. ಕೋವಿಡ್ನ ಸಂದರ್ಭದಲ್ಲಿ ಈ ದೇಶದ ಯಾವ ಜನರಲ್ಲೂ ಹಣವನ್ನು ಸ್ವೀಕಾರ ಮಾಡದೆ 150 ಕೋಟಿ ಜನರಿಗೆ 200 ಕೋಟಿ ಉಚಿತ ಲಸಿಕೆಯನ್ನು ಕೊಟ್ಟ ಜಗತ್ತಿನ ಏಕೈಕ ದೇಶ ಭಾರತ. ಇದು ನರೇಂದ್ರ ಮೋದಿ ಆಡಳಿತ. ಹಾಗಾಗಿ ಹೇಳಿದೆ, ವಿಕಾಸವಾದ ನಡೀತಾ ಇದೆ. ಬಂಧುಗಳೇ, ನಾನು ಅಂಕಿಅಂಶಗಳನ್ನು ಹೇಳಬಲ್ಲೆ. ಅಟಲ್ ಬಿಹಾರಿ ವಾಜಪೇಯಿಯವರ ಕಾಲಘಟ್ಟದಲ್ಲಿ ದಿನಕ್ಕೆ 11 ಕಿಲೋಮೀಟರ್ ರಸ್ತೆಗಳಾಗ್ತಿತ್ತು. ಮನಮೋಹನ್ ಸಿಂಗ್ರ ಕಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು 4 ಕಿಲೋಮೀಟರ್ ಆಗ್ತಿತ್ತು. ಇವತ್ತು ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ದಿನಕ್ಕೆ 34 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ನಡೀತಾ ಇದ್ದಾವೆ. ಇವತ್ತು ಏಮ್ಸ್ಗಳು 10 ಪಟ್ಟು ಏಮ್ಸ್ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡೋ ಕೆಲಸ, ಮೆಡಿಕಲ್ ಕಾಲೇಜ್ಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಏರ್ಪೋರ್ಟ್ಗಳು 10 ಪಟ್ಟು ಜಾಸ್ತಿ ಆಗ್ತಾ ಇದ್ದಾವೆ. ಪೋರ್ಟ್ಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ. ರೈಲ್ವೆ ಬದಲಾವಣೆ ಆಗ್ತಾ ಇದೆ. ಜಗತ್ತಿನಲ್ಲಿ ಬಂಧುಗಳೇ, ಒಂದೇ ಭಾರತ ಅನ್ನತಕ್ಕಂಥ ಸ್ವದೇಶಿ ಚಿಂತನೆಯ ರೈಲನ್ನು ಮೊದಲ ಬಾರಿಗೆ ಹೊರಡಿಸಿದ್ದು ನರೇಂದ್ರ ಮೋದಿ. ಇವತ್ತು ಜಗತ್ತಿನ ಜನ ಒಂದೇ ಭಾರತವನ್ನು ನೋಡೋದಕ್ಕೆ ಭಾರತಕ್ಕೆ ಬರ್ತಾ ಇದ್ದಾರೆ. ಒಂದೇ ಭಾರತ್ ನರೇಂದ್ರ ಮೋದಿಯ ಕಲ್ಪನೆ. ಹಾಗಾಗಿ ಹೇಳಿದೆ, ಇವತ್ತು ವಿಕಾಸವಾದ ನಡೀತಾ ಇದೆ, ಅಭಿವೃದ್ಧಿಯ ಪದಾರ್ಥ ಭಾರತ ಹೋಗ್ತಾ ಇದೆ. ಜಗತ್ತಿನ ಮೊದಲ ದೇಶವಾಗಿ ಭಾರತ ಪರಿವರ್ತನೆ ಆಗ್ತಾ ಇದೆ. ಇನ್ನೊಂದು ಸಾರಿ ಬಂದಾಗ ನರೇಂದ್ರ ಮೋದಿ ಅವರ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯ ಕಾರ್ಯವನ್ನು ಮುಂದಿಡ್ತೇನೆ, ಸಮಯದ ಅಭಾವ ಇದೆ. ಆದರೆ ಹೇಳ್ತೇನೆ, 9 ವರ್ಷದಲ್ಲಿ ಕಳೆದ 70 ವರ್ಷದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಸಾಧನೆಯನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಜಗತ್ತಿನ ಎತ್ತರಕ್ಕೆ ಭಾರತವನ್ನು ಕೊಂಡೊಯ್ದಿದೆ. ಇವತ್ತು ಜಗತ್ತಿನ ಮೂಲೆಯಲ್ಲಿ ಭಾರತ್ ಮಾತಾ ಕಿ ಜೈ ಕೇಳ್ತಾ ಇದೆ. ಅಮೆರಿಕದ ಅಧ್ಯಕ್ಷರು ಉಲ್ಲೇಖ ಮಾಡಿದ್ದಾರೆ ಮೊನ್ನೆ, ಮುಂದಿನ ದಿನಗಳಲ್ಲಿ ಜಗತ್ತಿನ ಶಾಂತಿಯನ್ನು ಸ್ಥಾಪನೆ ಮಾಡಿ ಜಗತ್ತಿನ ನಾಯಕತ್ವವನ್ನು ವಹಿಸಿಕೊಳ್ಳತಕ್ಕಂಥ ಶಕ್ತಿ ಇದ್ದರೆ ಅದು ಭಾರತಕ್ಕೆ ಮತ್ತು ನರೇಂದ್ರ ಮೋದಿಗೆ ಅಂತ ನಾನು ಹೇಳಿದ್ದಲ್ಲ, ಅಮೆರಿಕದ ಅಧ್ಯಕ್ಷರು ಹೇಳಿದ್ದಾರೆ. ಇವತ್ತು ಜಗತ್ತಿನ ಎತ್ತರಕ್ಕೆ ಭಾರತ ಹೋಗ್ತಾ ಇದೆ. ಹಾಗಾಗಿ ಹೇಳಿದೆ, 9 ವರ್ಷಗಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯ. 3 ವಿಷಯಗಳನ್ನು ನೆನಪಿಡಿ. ಭ್ರಷ್ಟಾಚಾರ ಮುಕ್ತ ಭಾರತ ನರೇಂದ್ರ ಮೋದಿಯಿಂದಾಗಿದೆ. ಭಯೋತ್ಪಾದನಾ ಮುಕ್ತ ಭಾರತ ನರೇಂದ್ರ ಮೋದಿಯಿಂದಾಗಿದೆ. ಪರಿವಾರವಾದ ಮುಕ್ತ ನರೇಂದ್ರ ಮೋದಿಯಿಂದಾಗಿದೆ. ಪರಿವಾರವಾದ ರಾಜಕಾರಣಕ್ಕೆ ತಿಲಾಂಜಲಿ ನರೇಂದ್ರ ಮೋದಿಯಿಂದಾಗಿದೆ. ಹಾಗಾಗಿ ಭಾರತ ವಿಕಾಸದತ್ತ ಹೋಗ್ತಾ ಇದೆ, ಭಾರತ ಅಭಿವೃದ್ಧಿಯತ್ತ ಹೋಗ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಬೇಡ್ತೇನೆ ಬಂಧುಗಳೇ. ನರೇಂದ್ರ ಮೋದಿಯವರ 16 ಯೋಜನೆಗಳು. ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಹೇಳ್ತೇನೆ, ನಾನು ಒಂದು ಸಾರಿ ಅಧ್ಯಯನ ಮಾಡಿ ಲೋಕಸಭೆಯಲ್ಲಿ ವರದಿ ತಗೊಂಡೆ. 75 ವರ್ಷಗಳಲ್ಲಿ 60 ವರ್ಷ ಕಾಂಗ್ರೆಸ್ ಆಳ್ವಿಕೆಯನ್ನು ಮಾಡಿದೆ. ಬೇರೆ ಬೇರೆ ಪಕ್ಷಗಳು ಆಳ್ವಿಕೆ ಮಾಡಿದ್ದಾವೆ. ಆದರೆ 5 ವರ್ಷದಲ್ಲಿ ಅತಿ ಹೆಚ್ಚು ಜನಪರವಾಗಿರ್ತಕ್ಕಂಥ ಯೋಜನೆಯನ್ನು ಕೊಟ್ಟ ಏಕೈಕ ಪ್ರಧಾನಿ ಯಾರು ಕೇಳಿದರೆ ಅದು ನರೇಂದ್ರ ಮೋದಿ ಅಂತ ಉಲ್ಲೇಖ ಇದೆ, ಜನಪರವಾಗಿರ್ತಕ್ಕಂಥ ಯೋಜನೆ. ಹಾಗಾಗಿ ನರೇಂದ್ರ ಮೋದಿಯವರ ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ. ಭಾಳ ಸಂತೋಷನ ಪ್ರಾರಂಭದಲ್ಲಿ ಬಹಳಷ್ಟು ಹೇಳಿದರು. ನಾನು ನಿಮ್ಮೆಲ್ಲರಲ್ಲಿ ಶಿರವಾಗಿ ಪ್ರಣಾಮಗಳನ್ನು ಮಾಡಿ ಹೇಳ್ತೇನೆ. ಸಹಜವಾಗಿ ನಾನು 14 ವರ್ಷಗಳಾಯಿತು ಲೋಕಸಭಾ ಸದಸ್ಯ. ಸಹಜವಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳನ್ನು ಕೇಳಲೇಬೇಕು. ರಾಜಕಾರಣದಲ್ಲಿದ್ದಾಗ, ಸಾರ್ವಜನಿಕ ಜೀವನದಲ್ಲಿದ್ದಾಗ ನಾನು ಟೀಕೆ ಕೇಳುವುದಿಲ್ಲ, ನನ್ನನ್ನು ಹೊಗಳು ಭಟ್ರು ಇರಬೇಕು, ಇದು ಯಾವ ಪರಿಕಲ್ಪನೆಗಳಿಲ್ಲ. ನಾನು ಹೇಳಿದೆ, ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವ, ಹಳ್ಳಿಯಿಂದ ಬಂದಿದ್ದೇನೆ. ನಾನು ಭಾಳ ಬುದ್ಧಿವಂತ ವಿದ್ಯಾವಂತ ಎಲ್ಲೂ ಹೇಳ್ಕೊಂಡು ತಿರುಗಲಿಲ್ಲ. ಸಂಘದ ಪಾಠದ ಆಧಾರದಲ್ಲಿ ಸಮಾಜದ ಕಾರ್ಯವನ್ನು ಮಾಡ್ತಾ ಬಂದೆ. ನನ್ನ ಜೀವನದಲ್ಲಿ ಭಗವಂತ ಎಲ್ಲ ಯೋಗಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಆಶ್ಚರ್ಯ ಆಗೋದು, ನಾನು 42ನೇ ಇಸ್ವಿಗೆ ಲೋಕಸಭಾ ಸದಸ್ಯ, ನನ್ನ 42ನೇ ಪ್ರಾಯಕ್ಕೆ ಲೋಕಸಭಾ ಸದಸ್ಯ ಆದೆ. ನನಗೆ ಎಷ್ಟಾಯಿತು ಅಂತ ಇನ್ನೂ ಲೆಕ್ಕ ಹಾಕಿ. ಆದರೆ 42 ವರ್ಷಕ್ಕಿಂತ ಮುಂಚೆ ನನ್ನ 28 ವರ್ಷದಿಂದ 42 ವರ್ಷದವರೆಗೆ
150 ದೇವಸ್ಥಾನಗಳ ಬ್ರಹ್ಮಕಲಶ ಮಾಡತಕ್ಕಂತಹ, 5 ನಾಗಮಂಡಲ ಮಾಡತಕ್ಕಂಥ, 12 ಯಾಗಗಳನ್ನು ಮಾಡತಕ್ಕಂಥ ಸೌಭಾಗ್ಯವನ್ನು ಭಗವಂತ ಕೊಟ್ಟಿದ್ದ. ಹಾಗಾಗಿ ನಾನು ಧಾರ್ಮಿಕ ಕ್ಷೇತ್ರದಿಂದ ಬಂದವ, ಹಾಗಾಗಿ ನಾನು ಎಲ್ಲವನ್ನ ಸಹಿಸ್ಕೋತೇನೆ. ನಮ್ಮ ಕಲ್ಪನೆ ಇರೋದು ಮೋದಿ ಹೇಳಿದಾಗೆ ನಮ್ಮ ಹೆಸರು ಬರಬೇಕು ಅಂತಿಲ್ಲ, ನಮ್ಮದು ಕಲ್ಪನೆ ಇರ್ತಕ್ಕಂಥ ಜಿಲ್ಲೆಯ ಹೆಸರು ಉಳಿಬೇಕು. 10 ಟೀಕೆಗಳನ್ನು ಕೇಳಿದೆ. ಒಂದು ಗೊತ್ತಿರಲಿ, ನಾನು ಒಂದು ಸಾರಿ ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತೇನೆ. ಈ 15 ವರ್ಷದಲ್ಲಿ ಈ ಜಿಲ್ಲೆಗೆ 50,000 ಕೋಟಿ ರೂಪಾಯಿಗಳನ್ನು ನಾನು ಲೋಕಸಭಾ ಸದಸ್ಯನಾಗಿ ತಂದಿದ್ದೇನೆ. ಅಂಕಿಅಂಶಗಳ ಪ್ರಕಾರ ಯೋಚನೆ ಮಾಡಿ. ನಾನು ಬರುವ ಮುಂಚೆ ತಲಪಾಡಿಯಿಂದ ಮುಲ್ಕಿ ಹೆಜಮಾಡಿವರೆಗೆ ದ್ವಿಪಥ ಇತ್ತು. ನಾನು ಎಂಪಾದ್ಮೇಲೆ ಅದು ಚತುಷ್ಪಥ ಆಗಿದೆ. ಉಳ್ಳಾಳದ ಸಂಘದಲ್ಲಿ ನೀವು 4 ಗಂಟೆ 2 ಗಂಟೆ ಕಾಯ್ತಾ ಇದ್ರಿ. ಉಳ್ಳಾಳದ ಸಂಘ ಚತುಷ್ಪಥ ಆಗಿದೆ. ಆದರೆ ಟೀಕೆ ಪಂಪುವೆಲ್ಗೆ ಮಾತ್ರ ಮಾಡಿದರು. ಪಂಪುವೆಲ್ ಆ ಪಂಪುವೆಲ್ ಮಾಡಿದವರೇ ತಲಪಾಡಿಯಿಂದ ಹೆಜ್ಮಾಡಿವರೆಗೆ ರಾಷ್ಟ್ರೀಯ ಹೆದ್ದಾರಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿರಬೇಕು. ರಾಷ್ಟ್ರೀಯ ಹೆದ್ದಾರಿ ಮಾಡಿದ್ದಾರೆ ಅಂತ ಗೊತ್ತಿರಬೇಕು. ಅದರಲ್ಲಿ ಒಂದು ಪಂಪುವೆಲ್. ಕಾರಣಗಳು ಬೇರೆ, ರಾಜಕಾರಣದ ಕಾರಣಕ್ಕೆ ನಿಂತೋಯ್ತು. ನಾನು ಅದಕ್ಕೆ ಉಲ್ಲೇಖ ಮಾಡೋದು. ಇವತ್ತು ನನಗೆ ಹೆಮ್ಮೆ ಆಗ್ತದೆ. ಇವತ್ತು BC ರೋಡಿಂದ ಬೆಂಗಳೂರುವರೆಗಿನ ಚತುಷ್ಪಥ ರಸ್ತೆ ಆಗ್ತಾ ಇದೆ. ಬೆಂಗಳೂರುವರೆಗಿನ ಚತುಷ್ಪಥ ರಸ್ತೆ, ಅಡ್ಡ ಹೊಲೆ ರಸ್ತೆ ಇವತ್ತು ಆಗ್ತಾ ಇದೆ. ಕಾಮಗಾರಿಯನ್ನು ವೇಗ ತಗೋತಾ ಇದ್ದೀವಿ. ಇವತ್ತು ಬಿಕಾರ್ನಗಟ್ಟೆಯಿಂದ ಕುಲಶೇಖರ ಕಾರ್ಕಳದವರೆಗೆ ಚತುಷ್ಪಥ ರಸ್ತೆಗಳು ನಿರ್ಮಾಣ ಆಗ್ತಾ ಇದೆ. ರೈಲ್ವೆಗೆ 5,000 ಕೋಟಿ ರೂಪಾಯಿಗಳನ್ನು ತಂದಿದ್ದೇವೆ. 5,000 ಕೋಟಿ ರೂಪಾಯಿಗಳನ್ನು ಬಂದಿದ್ದೇವೆ. ಇವತ್ತು ಕೇರಳದಿಂದ ಮಂಗಳೂರು ಬರುವಂಥದ್ದು ಎಲೆಕ್ಟ್ರಿಫಿಕೇಶನ್ ಪೂರ ಆಗಿದೆ, ದ್ವಿಪಥ ಆಗಿದೆ. ಬೆಂಗಳೂರಿಂದ ಮಂಗಳೂರಿನ ದ್ವಿಪಥ ಆಗಿದೆ. ಎಲೆಕ್ಟ್ರಿಫಿಕೇಶನ್ ಕಾಮಗಾರಿಗಳು ನಡೀತಾ ಇದ್ದಾವೆ. ಇವತ್ತು ನನಗೆ ಹೆಮ್ಮೆ ಇದೆ, ನನ್ನ ಮುಂದಿನ ಚುನಾವಣೆಗೆ ಹೋದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲವೂ ಚತುಷ್ಪಥ ಆಗುತ್ತೆ, ಎಲ್ಲವೂ ಚತುಷ್ಪಥ ಆಗುತ್ತೆ. ಇನ್ನೂ ಬೇಡಿಕೆ ಇಟ್ಟಿದೆ, ಮಾನಿ ಮೈಸೂರು ಆಗ್ತಾ ಇದೆ. ಮಾಡ್ತೀವಿ ನಾವು ಅದು. ಬಂಧುಗಳೇ, ಏರ್ಪೋರ್ಟ್ ಹೇಗಿತ್ತು ಎಲ್ರಿಗೂ ಗೊತ್ತಿಲ್ಲ. ಆ ಏರ್ಪೋರ್ಟ್ ಇವತ್ತು ಅಭಿವೃದ್ಧಿ ಆಗ್ತದೆ. 5,000 ಕೋಟಿ ರೂಪಾಯಿ ಅದಕ್ಕೆ ಬಂದಿದೆ. ಪೋರ್ಟ್ಗೆ 5,000 ಕೋಟಿ ಬಂದಿದೆ. SEZ ಆಗಿದೆ. ಅದಕ್ಕಿಂತ ಹೆಮ್ಮೆ ಉದ್ಯೋಗ ಹೇಳ್ತಿದ್ರು. 1,000 ಕೋಟಿ ರೂಪಾಯಿಯಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣ ಆಗ್ತಾ ಇದೆ. 1,000 ಕೋಟಿ ರೂಪಾಯಿಯಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣ ಆಗ್ತದೆ. ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ 1,000 ಕೋಟಿ ರೂಪಾಯಿಲಿ ಆಗ್ತದೆ. ಮೀನುಗಾರಿಕೆ ಜಟ್ಟಿಯನ್ನು 250 ಕೋಟಿ ರೂಪಾಯಿಲಿ ಮಾಡ್ತಾ ಇದ್ದೇನೆ. ತಿಳ್ಕೊಳ್ಳಿ, ಮೀನುಗಾರಿಕಾ ಜಟ್ಟಿ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಶಿಲಾನ್ಯಾಸ ಮಾಡಿ ಹೇಳಿದರು ನಾನು ಮಾಡ್ತೇನೆ ಅಂತ. ಇಂದಿರಾ ಗಾಂಧಿಯಿಂದ ಇವತ್ತಿನವರೆಗೆ ಯಾರಿಗೂ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನನ್ನ ಕಾಲಘಟ್ಟದಲ್ಲಿ ಮೊನ್ನೆ ನರೇಂದ್ರ ಮೋದಿ ಶಿಲಾನ್ಯಾಸ ಮಾಡಿದ್ದಾರೆ 250 ಕೋಟಿ ರೂಪಾಯಿಲಿ ಕಾಮಗಾರಿ. 10 ರಸ್ತೆಗಳು, ಅಭಿವೃದ್ಧಿ ಕಾರ್ಯಗಳು, ಇನ್ನಷ್ಟು ಯೋಜನೆಗಳನ್ನು ನಾನು 50,000 ಕೋಟಿ ರೂಪಾಯಿಗಳಿಗೆ ಏನು ಅಂತ ಬಿಡಿಸಿ ಹೇಳ್ಬೋದು. ಅದರ ಸಮಯದ ಅಭಾವ ಇದೆ. ಇನ್ನೊಂದು ಸಾರಿ ಹೇಳ್ತೇನೆ, ಲೇಖನಗಳನ್ನು ಕಳಿಸ್ತೇನೆ. ಹಾಗಾಗಿ ರಾತ್ರಿ ಹೇಳಲು ದುಡಿದಿದ್ದೇನೆ ಈ ಜಿಲ್ಲೆಗೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ಟೀಕೆ ಮಾಡೋರು ಏನು ಮಾಡ್ತಾರೆ? ಸಂತೋಷವಾಗಿ ಒಪ್ಪಿಕೊಳ್ತೇನೆ ನಾನು ಟೀಕೆಗಳನ್ನು. ಆದರೆ ನಿಮ್ಗೆ ಗೊತ್ತಿರಲಿ, ನಾನು ಯಾವ ಜಾಗದಲ್ಲಿ ನಿಂತು ಹೇಳಬಲ್ಲೆ. ಯಾವ ಜಾಗ, ನೀವೆಲ್ಲ ಹಿರಿಯರಿದ್ದೀರಿ, ಪೂಜನೀಯರಿದ್ದೀರಿ. 15 ವರ್ಷ ಆಯಿತು. ಇವತ್ತಿನವರೆಗೆ ಯಾವುದೇ ಕಾಂಟ್ರಾಕ್ಟರ್ ಇರಲಿ, ಯಾವುದೇ ಇಂಜಿನಿಯರ್ ಇರಲಿ, ಯಾರೇ ನೀವು ಯಾವ ದೇವಸ್ಥಾನಕ್ಕೆ ಕರೆದ್ರು ಬರ್ತೇನೆ, ಯಾರಲ್ಲೂ 1 ರೂಪಾಯಿ ಮುಟ್ಟಿಲ್ಲ ಅಂತ ಹೇಳುವಂಥದ್ದು ನಾನು ಪ್ರಮಾಣ ಮಾಡಿ ಹೇಳಬಲ್ಲೆ. ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ನಾನು ನರೇಂದ್ರ ಮೋದಿಯ ಪಾರ್ಟಿಯಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಒಂದಿನ ಆರೋಪ ಯಾವುದು ಮಾಡಬೇಕು? ಯಾವುದೇ ಹೋಟ್ಲಲ್ಲಿ ಕೂತು ನಾನು ಮಜಾ ಮಾಡಲಿಲ್ಲ. ಹಾಗಾಗಿ ಹೇಳಿದೆ, ಅಭಿವೃದ್ಧಿ ಕಾರ್ಯಕ್ಕೋಸ್ಕರ 10 ಇದೆ. ಇನ್ನೊಂದು ಸಾರಿ ಸಮಯ ಸಿಕ್ಕಾಗ ಹೇಳ್ತೇನೆ. ಈ ಕ್ಷೇತ್ರದ ಪರಿಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಯೋಜನೆಗಳನ್ನು ಮಾಡಿದ್ದೇನೆ. ನೋಡಿ, ನಾವು ತಂದಿರತಕ್ಕಂಥ ಅನುದಾನಗಳ ಪಟ್ಟಿ ಇದು. ಉಳ್ಳಾಲ 1 ಕ್ಷೇತ್ರಕ್ಕೆ, ಮಂಗಳೂರು 1 ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟದ್ದನ್ನು ಇಲ್ಲಿ ಹಾಕಿದ್ದಾರೆ. ನಮ್ಮ ಜಿಲ್ಲೆಗೆ ಬಂದಿರುವ ಮುದ್ರಾದ ಹಣ ಎಷ್ಟು? ಸಾಲ ಎಷ್ಟು ಯುವಕರಿಗೆ? 3 ಲಕ್ಷ ಜನರಿಗೆ ಮುದ್ರಾದಡಿಯಲ್ಲಿ ಸಾಲವನ್ನು ಕೊಡಿಸಿದ್ದೇವೆ. 3 ಲಕ್ಷ ಯುವಕರಿಗೆ ಇವತ್ತು ಅವರು ಉದ್ಯೋಗಿಗಳಾಗ್ತಾ ಇದ್ದಾರೆ. 80,000 ಜನರಿಗೆ ಉಜ್ವಲದಲ್ಲಿ ಗ್ಯಾಸನ್ನು ಕೊಡಿಸಿದ್ದೇವೆ. 1 ಲಕ್ಷ ಜನರಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ಕೊಡಿಸಿದ್ದೇವೆ. 1.5 ಲಕ್ಷ ರೈತರಿಗೆ ಇವತ್ತು ಫಸಲ್ ಭೀಮಾದ ಅಡಿಯಲ್ಲಿ ಸ್ಕೀಮ್ಗಳು ಬರ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಹೇಳಿದರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಈ ಕ್ಷೇತ್ರದ ಕೆಲಸಕ್ಕೋಸ್ಕರ ನಾನು ಮಾಡಿದ್ದೇನೆ. ನನ್ನ ಇತಿಮಿತಿಗಳಿದ್ದಾವೆ. ಲೋಕಸಭಾ ಸದಸ್ಯರು, ಶಾಸಕರಲ್ಲಿ ಹೋಗಿ ಕೇಳಿದ ಹಾಗೆ ಅನುದಾನಗಳನ್ನು ಕೇಳಿದರೆ ಶಾಸಕರಿಗಿದ್ದಷ್ಟು ಅನುದಾನಗಳು ನಮಗಿಲ್ಲ. ಲೋಕಸಭಾ ಸದಸ್ಯರು ನಾವು ರಾಷ್ಟ್ರೀಯ ಹೆದ್ದಾರಿ ಮಾಡ್ಬೋದು, ರೈಲ್ವೆ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಪೋರ್ಟ್ಗಳನ್ನು ಮಾಡ್ಬೋದು, ಏರ್ಪೋರ್ಟ್ ಮಾಡ್ಬೋದು, ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ವೇಗವನ್ನು ಕೊಡ್ಬೋದು. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನಿಮ್ಮೆಲ್ಲರ ಮಧ್ಯೆ ಎದೆತಟ್ಟಿ ಹೇಳ್ತೇನೆ, ನಾನು 15 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಈ ರಾಜ್ಯದ ರಾಜಕಾರಣವನ್ನು ಮಾಡಿದ್ದೇನೆ, ಈ ಜಿಲ್ಲೆಯ ರಾಜಕಾರಣವನ್ನು ಮಾಡಿದ್ದೇನೆ, ಅಭಿವೃದ್ಧಿ ಕಾರ್ಯ. ಹಾಗಾಗಿ ಹೇಳಿದೆ, ನಮ್ಮ ಕರ್ತವ್ಯ
ನರೇಂದ್ರ ಮೋದಿ ಅಂತ ಪ್ರಧಾನಿ ಇರೋದರಿಂದ ಇದು ಸಾಧ್ಯ ಆಗಿದೆ. ಯಾಕೆ ಸಾಧ್ಯ ಆಯಿತು ಕೇಳಿದ್ರೆ, ಅನುದಾನಗಳನ್ನು ಕೊಡುವಲ್ಲಿ ನರೇಂದ್ರ ಮೋದಿಯವರು ಮೊದಲಿಗೆ. ಅತಿ ಹೆಚ್ಚು ಅನುದಾನಗಳನ್ನು ಇವತ್ತು ನರೇಂದ್ರ ಮೋದಿ ಈ ಸರ್ಕಾರ ಕೊಟ್ಟಿದೆ, ಯೋಜನೆಗಳನ್ನು ಕೊಟ್ಟಿದೆ. ನಾನು ಎಷ್ಟೆಷ್ಟು ಹೇಳ್ಬೋದು ನಿಮಗೆ, ಪೂರ್ಣವಾಗಿರ್ತಕ್ಕಂಥ ಪಟ್ಟಿಗಳನ್ನು ಮುಂದಿನ ದಿನ ಬಿಡುಗಡೆ ಮಾಡ್ತಾನೆ. 50,000 ಕೋಟಿ ಯಾಕೆ? ಹಾಗಾಗಿ ಹೇಳಿದೆ, ಇದು ಯಾಕೆ ಸಾಧ್ಯ ಆಯಿತು ಕೇಳಿದರೆ, ಇದು ಯಾವುದೋ ನಳಿನ್ ಕುಮಾರಿಂದ ಸಾಧ್ಯ ಆಗಲಿಲ್ಲ, ಯಾವುದೋ ನರೇಂದ್ರ ಮೋದಿ. ಇದೆಲ್ಲದಕ್ಕೆ ಈ ಜಿಲ್ಲೆ ಅಭಿವೃದ್ಧಿ ಆಗಿದರೆ, ಇವತ್ತು ಜಗತ್ತಿನ ಎತ್ತರಕ್ಕೆ ಭಾರತ ಕೊಂಡೊಯ್ದರೆ, ಭಾರತವನ್ನು ಇವತ್ತು ಜಗತ್ತಿನ ಜನ ಕೊಂಡಾಡಿದರೆ, ಅದಕ್ಕೆ ಎಲ್ಲ ಕಾರಣೀಭೂತರು ಯಾರು ಹೇಳಿದ್ರೆ, ನೀವು ಹಾಕಿರುವ ಒಂದು ವೋಟ್ ಇವತ್ತು ದೇಶವನ್ನು ಪರಿವರ್ತನೆ ಮಾಡಿದೆ. ನೀವು ಹಾಕಿರುವ ಒಂದು ವೋಟ್ ದೇಶವನ್ನು ಜಗತ್ತಿನ ಎತ್ತರಕ್ಕೆ ತಗೊಂಡೋಗಿದೆ. ನೀವು ಹಾಕಿರುವ ಒಂದು ವೋಟ್ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗ್ತದೆ. ಹಾಗಾಗಿ ಹೇಳಿದೆ, ಪ್ರಾಮಾಣಿಕವಾಗಿ ದುಡಿದಿದ್ದೇನೆ. ಸಂತೋಷನ ಹೇಳಿದರು, ಯಾವ ಅಪೇಕ್ಷೆಯೂ ಇಲ್ಲ. ನಾನೊಬ್ಬ ಸಂಘದ ಕಾರ್ಯಕರ್ತ. ಪಾರ್ಟಿ ಮುಂದಿನ ದಿನಗಳಲ್ಲಿ ಯಾರಿಗೂ ಸೀಟನ್ನು ಕೊಡ್ಬೋದು, ನಳಿನ್ ಕುಮಾರಿಗೆ ಕೊಡಬೇಕು, ನನ್ನ ಅಪ್ಪನ ಗಂಟಲ್ಲ ಇದು. ಹಾಗಾಗಿ ಸ್ಪಷ್ಟ ಇದ್ದೆ ನಾನು, ಪಾರ್ಟಿ ಯಾರಿಗೆ ಕೊಡುತ್ತಾ ಅವನನ್ನು ಗೆಲ್ಲಿಸಿಕೊಡೋದು ಅದು ನನ್ನ ಜವಾಬ್ದಾರಿ, ಅದು ಪಾರ್ಟಿ ಜವಾಬ್ದಾರಿ. ಪಾರ್ಟಿ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ, ನಾನು ಕಾರ್ಯವನ್ನು ಮಾಡ್ತೀನಿ. ಹಾಗಾಗಿ ಹೇಳಿದೆ, ನಿಮ್ಮೆಲ್ಲರ ಪ್ರೀತಿಗೆ ಋಣಿಯಾಗಿದೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮನ, ಸಂತೋಷನ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಅದ್ಭುತ, ಒಂದು ರಾಜಕೀಯ ಪಾರ್ಟಿ ಇಂಥ ಶ್ರೇಷ್ಠರನ್ನು ಗೌರವಿಸುವಂಥ, ಇಂಥ ಶ್ರೇಷ್ಠ ಕಾರ್ಯ ಮಾಡ್ತಕ್ಕಂಥವರನ್ನು ಗೌರವಿಸುವಂಥ, ಅವ್ರ ಜೊತೆ ಮಾತನಾಡ್ತಕ್ಕಂಥ ಸೌಭಾಗ್ಯವನ್ನು ನೀವು ತಲುಪಿಸಿಕೊಟ್ಟಿದ್ರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಂಗಳೂರು BJPಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚಂದ್ರಹಾಸ್ ಪಂಡಿತ್ ಅವರು, ನಿಮ್ಮ ಇಡೀ ಟೀಮಿಗೆ ಅಭಿನಂದನೆ ಸಲ್ಲಿಸಿ. ನಮ್ಮ ಜಿಲ್ಲಾಧ್ಯಕ್ಷರು ಅವಿರತವಾಗಿ ಕಳೆದ 4 ವರ್ಷದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನನಗನ್ನಿಸ್ತದೆ, ನನಗೂ ಆ ಯೋಗ ಇಲ್ಲ. ನಾನು ರಾಜ್ಯಾಧ್ಯಕ್ಷನಾಗಿ ಎಲ್ಲ ಚುನಾವಣೆಯಲ್ಲಿ ಗೆದ್ದೆ. ನಿಮಗೆ ಗೊತ್ತಿರಲಿ ಅಂತ ಹೇಳ್ತೇನೆ ಲೆಕ್ಕ. ನಾನು ರಾಜ್ಯಾಧ್ಯಕ್ಷನಾದ ಮೇಲೆ 27 ಉಪಚುನಾವಣೆ ಆಯಿತು. 27 ಉಪಚುನಾವಣೆಯಲ್ಲಿ 24 ಚುನಾವಣೆಯಲ್ಲಿ BJP ಗೆದ್ದಿದೆ. 1 ಲೋಕಸಭಾ ಚುನಾವಣೆ ಆಯಿತು, BJP ಗೆದ್ದಿದೆ. 10 ಮಹಾನಗರ ಪಾಲಿಕೆ ಚುನಾವಣೆ ಆಯಿತು, 10 ಮಹಾನಗರ ಪಾಲಿಕೆಯಲ್ಲಿ BJP ಇದೆ. 7 ರಾಜ್ಯಸಭಾ ಚುನಾವಣೆ, 7ರಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. 22 ವಿಧಾನ ಪರಿಷತ್ ಚುನಾವಣೆ ಆಯಿತು, 18 ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. 10 ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 9 ಮಹಾನಗರ ಪಾಲಿಕೆಯ ಆಡಳಿತ ಭಾರತೀಯ ಜನತಾ ಪಾರ್ಟಿ. ಆದರೆ ಕೊನೆ ಗಳಿಗೆಯಲ್ಲಿ ನಮಗೆ ಸೋಲಾಗಿದೆ. ಭಾರತೀಯ ಜನತಾ ಪಾರ್ಟಿ ಅದೊಂದು ಸವಾಲಾಗಿ ಸ್ವೀಕಾರ. ಆದರೆ ಸುದರ್ಶನ ಆದಮೇಲೆ ನನಗೆ ಭಾಳ ಖುಷಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ರಲ್ಲಿ 6 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ನಗರ ಪಂಚಾಯತ್ BJP ಗೆದ್ದಿದೆ. ಮಂಡಲ ಪಂಚಾಯತ್, ಗ್ರಾಮ ಪಂಚಾಯತ್ಗಳು BJP ಗೆದ್ದಿದೆ ಅತಿ ಹೆಚ್ಚು. ಹಾಗಾಗಿ ಇವರೆಲ್ಲರ ಸಾಧನೆಯಿಂದ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ಮಂಗಳೂರಲ್ಲೂ ಸಹಜವಾಗಿರ್ತಕ್ಕಂಥ ಬೇರೆ ಬೇರೆ ಕಾರಣದಿಂದ ಸೋಲಾಗುತ್ತೆ. ಆದರೆ ಭಾಳ ಒಳ್ಳೆಯ ಟೀಮ್ ಆಗಿ ಕೆಲಸ ಮಾಡೋದ್ರಿಂದ ಒಳ್ಳೆಯ ರೀತಿಯ ಕಾರ್ಯಕರ್ತರ ತಂಡ ಇಲ್ಲಿದೆ. ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳು. ಮಾಡಿದ ಸಾಧನೆ ಬಗ್ಗೆ ವಿಸ್ತಾರವಾಗಿ ಹೇಳಿದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭಿನಂದನೆಗಳು. ಈಗ ಸಂಸದರಿಗೆ ನಡರ್ ಫ್ರೆಂಡ್ ಸರ್ಕಲ್ ನಡರ್ ಹಾಗೂ ಬಗಂಬೀಲ ಸತ್ಯನಾರಾಯಣ ಮಂದಿರ ಈ ವತಿಯಿಂದ ಒಂದು ಗೌರವಾರ್ಪಣೆ. ಶ್ರೀಯುತ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಡರ್ ಫ್ರೆಂಡ್ ಸರ್ಕಲ್ ನಡರ್ ಈ ಸಂಘಟನೆ ವತಿಯಿಂದ ಒಂದು ಗೌರವಾರ್ಪಣೆ. ಗೌರವ ಸ್ವೀಕರಿಸಿದ ಶ್ರೀಯುತ ಸಂಸದರಿಗೆ ಅನಂತನಂತ ವಂದನೆಗಳು. ಇನ್ನು ಮುಂದಕ್ಕೆ ಜಿಲ್ಲಾಧ್ಯಕ್ಷರಿಂದ भारतीय जनता पार्टी की, ನರೇಂದ್ರ ಮೋದಿಜಿ ಕಿ, JP ನಡ್ಡಾಜಿ ಕಿ ಅಂತ ಯಾವುದೇ ಒಂದು ವಿಚಾರವನ್ನು ಕೂಡ ಅವರು ಹೇಳಲಿಲ್ಲ. ನನ್ನ ಗಮನಕ್ಕೆ ಬಂದಂಥ ಒಂದು ವಿಷಯ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿಗೆ ಅದು ಬಹಳ ಹೆಮ್ಮೆ ತಂದಂಥ ವಿಚಾರ. ನಾನೊಂದು ಸಲ ನಮ್ಮ ದೆಹಲಿಯ ಅವರ ಮನೆಗೆ ಹೋಗಿದ್ದೆ, ಅವರು ಇರಲಿಲ್ಲ. ಆ ಸಂದರ್ಭದಲ್ಲಿ
ನನಗೆ ಅಲ್ಲಿರುವಂಥ ಅವರ ಪಿ ಎ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿದ್ದರು. ಆವಾಗ ನನಗೆ ಅವ್ರ ಮನೆಗೆ ಹೋದಾಗ ನಾನೆಲ್ಲ ನೋಡಿದೆ, ಅಲ್ಲಿ ಕೆಲವು ವಿದ್ಯಾರ್ಥಿಗಳಿದ್ದರು. ನನಗೆ ಆಶ್ಚರ್ಯ ಆಯಿತು, ಇವರಲ್ಲಿ ಯಾರು ಅಂತೇಳಿ ನೋಡುವಾಗ ನಳಿನನ ಮನೆಯಲ್ಲಿ ಅವರಿರುವಂಥ ಒಂದು ಕೋಣೆ ಬಿಟ್ಟರೆ 4 ರಿಂದ 5 ಕೋಣೆ ಇರುವಂಥ ಮನೆಯಲ್ಲಿ ಮಂಗಳೂರಿನಿಂದ ನಮ್ಮ ಜಿಲ್ಲೆಯಿಂದ ಕಲೀಲಿಕ್ಕೆ ಹೋಗಿರುವಂಥ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದರು. ಅದರವರಲ್ಲಿ ಅನೇಕ ಜನ ಇವತ್ತು ಅವರು ಇಲ್ಲಿ ವಿದ್ಯಾವಂತರಾಗಿ ಇವತ್ತು ಉದ್ಯೋಗ ಮಾಡ್ತಿರುವಂಥ ವ್ಯಕ್ತಿಗಳು ಇವತ್ತು ಅನೇಕ ಜನವನ್ನು ನಾನು ಕಂಡಿದ್ದೇನೆ. ಆದರೆ ಯಾವನು ಒಬ್ಬ ಕೂಡ ಆ ಒಂದು ಉಪಕಾರ ಸ್ಮರಣೆ ಮಾಡುವಂಥ ವ್ಯಕ್ತಿ ಇಲ್ಲ ಅನ್ನುವಂಥ ಒಂದು ನೋವು ಕೂಡ ಇದೆ. ಆದರೂ ಕೂಡ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇಂಥ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ ಯಾವುದೇ ಪ್ರಚಾರ ಪಡೆದಂಥ ನಮ್ಮ ನಳಿನನನ್ನು ಪಡೆದಂಥ ಸಂಸದರಾಗಿರೋ ನಮ್ಮ ನಳಿನನ್ನು ನಾನು ಯಾವ ಸಂದರ್ಭದಲ್ಲೂ ಹೆಮ್ಮೆ ಪಡಲಿಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ ಅಂತೇಳಿ ತಮ್ಮೆಲ್ಲ ಗೌರವಾನ್ವಿತರ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಖಂಡಿತವಾಗಿ ಇವತ್ತೊಂದು ಅವಕಾಶ ಸಿಕ್ಕಿದೆ ಅಂತೇಳಿ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಯಾಕಂತ ಕೇಳಿದರೆ ನಾವು ಯಾವಾಗಲೂ ಅವರ ಮುಂದೆ ಅವರನ್ನು ಹೊಗಳುವಂಥದ್ದು ಸರಿಯಲ್ಲ, ಅವರ ಹಿಂದೆ ನಾವು ಹೊಗಳುವಂಥದ್ದು ಇರಬೇಕಿತ್ತು. ಆದರೆ ನನಗೆ ಪ್ರತಿ ಸಲನೂ ನನಗೆ ನೋವಾಗಿ ನನಗೆ ಇವತ್ತು ನೇರವಾಗಿ ಹೇಳಬೇಕಂತ ಮನಸ್ಸು ಬಂತು. ತಪ್ಪಾಗಿದ್ದರೆ ರಾಜ್ಯಾಧ್ಯಕ್ಷ ನಮ್ಮನ್ನು ಕ್ಷಮಿಸಿ. ಆದರೆ ನನ್ನ ಮನಸ್ಸಲ್ಲಿದ್ದಂಥ ಮಾತನ್ನು ಹೇಳಲಿಕ್ಕೆ ನಾನು ಇವತ್ತು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಂಗಳೂರಲ್ಲೂ ಕೂಡ NMPT ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ನನ್ನ KRF ಅಲ್ಲಿ 4-5 ಜನ ಕರ್ಕೊಂಡು ಹೋದಾಗ ಅವರಿಗೆ ಇದೇ NMPT ಅಥವಾ ನಮ್ಮ SEZ ಅಲ್ಲಿ ಕೆಲಸ ಮಾಡಿಕೊಟ್ಟಿರುವಂಥ ಕೀರ್ತಿ ಇದೆ ನಮ್ಮ ರಾಜ್ಯಾಧ್ಯಕ್ಷರಿಗೆ. ಆದರೆ ಯಾರೂ ಕೂಡ ಅದನ್ನು ಪ್ರಚಾರ ಮಾಡುವುದೂ ಇಲ್ಲ, ಯಾರೂ ಕೂಡ ಅದನ್ನು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇದು ನಮ್ಮ ಸ್ವಲ್ಪ ಮನಸ್ಸಿಗೆ ನೋವಾಗಿರೋದು. ಆದರೆ ಯಾವುದೇ ನೋವನ್ನು ಕೂಡ ತನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಗುಮುಖದಿಂದ ನಮ್ಮಂಥ ಕಾರ್ಯಕರ್ತರನ್ನು ಪ್ರೀತಿ ಮಾಡುವಂಥ ದೊಡ್ಡ ಗುಣವನ್ನು ಹೊಂದಿರುವಂಥ ನಳಿನಣ್ಣನಿಗೆ ನಾನು ಹೃದಯ ತುಂಬಿದಂಥ ಅಭಿನಂದನೆಯನ್ನು, ಧನ್ಯವಾದವನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ನಮ್ಮ ಎಲ್ಲ ಪಾರ್ಟಿಯ ಕಾರ್ಯಗಳಿಗೆ ಸಹಕಾರವನ್ನು ಕೊಡುವಂಥ ನಾಯಕರು ಕೂಡ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸುದರ್ಶನ್ ಜಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಂಡಲದ ಪ್ರಭಾರಿಗಳಾಗಿರುವಂಥ ಕಸ್ತೂರಿ ಪಂಜ ಮತ್ತು ಶ್ರೀಮತಿ ಸುಧೀರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಶಾಸಕರಿಲ್ಲುವಂಥ ಕೊರತೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ಸೂಚನೆ ಮೇರೆಗೆ ಇವತ್ತು ಸುಮಾರು 3 ರಿಂದ 4 ಕೋಟಿ ರೂಪಾಯಿ ಅನುದಾನ ಕೊಟ್ಟು ನಮ್ಮ ಕಾರ್ಯಕರ್ತರು ಇವತ್ತು ಎದೆ ತಟ್ಟಿ ಮಾತನಾಡುವಂಥ ಒಂದು ಯೋಗಭಾಗ್ಯವನ್ನು ಕೊಟ್ಟಿರುವಂಥ ನಮ್ಮೆಲ್ಲರನ್ನ ಹಿರಿಯರಾದಂಥ ಪ್ರತಾಪ್ ಸಿಂಹ ನಾಯಕರು ಕೂಡ ಅವರಿಗೂ ಕೂಡ ಈ ಸಂದರ್ಭ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಹಿರಿಯರಾಗಿರುವಂಥ ಚಂದ್ರಶೇಖರ್ ಉಚ್ಚಿಲ್ ಮತ್ತು ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂತಹ ಬೂಡಿಯ ರಾಧಾಕೃಷ್ಣ ರೈ ಅವರಿಗೂ ಕೂಡ ಈ ಸಂದರ್ಭ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ರಂದೀಪ್ ಕಾಂಚನ್ ಅವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳಾದ ಸತೀಶ್ ಕುಂಪಲ ಮತ್ತು ನಮ್ಮ ಜಯಶ್ರೀ ಕರ್ಕೇರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಜಿಲ್ಲೆಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಧನಲಕ್ಷ್ಮಿ ಗಟ್ಟಿಯವರ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ನಾಯಕರಾಗಿಂದ ಹಿರಿಯರಾಗಿರುವಂಥ ಶ್ರೇಷ್ಠ ಪಟೇಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತೆಲ್ಲೂ ನಮ್ಮ ಮಂಡಲದ ಎಲ್ಲ ಪಾರ್ಟಿಯ ಕೆಲಸ ಕಾರ್ಯಗಳಿಗೆ ಪರೋಕ್ಷವಾಗಿ ಸಹಕಾರ ನೀಡ್ತಾ ಬಂದು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಿರುವಂಥ ರಾಜಾರಾಮ್ ಭಟ್ರವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಹಗಲು ರಾತ್ರಿ ಎನ್ನದೆ ತನ್ನ ಸ್ವಂತ ಕಾರ್ಯ ಅನ್ನುವಂಥ ರೀತಿಯಲ್ಲಿ ಪಾರ್ಟಿಯ ಗೌರವಕ್ಕೋಸ್ಕರವಾಗಿ ತಮ್ಮೆಲ್ಲ ಗೌರವಾನ್ವಿತರ ಮನೆಗೆ ಸಂಪರ್ಕವನ್ನು ಮಾಡಿ ತಮ್ಮ ಆಶೀರ್ವಾದವನ್ನು ಪಡೆದು ತಮ್ಮ ಈ ಕಾರ್ಯಕ್ರಮದಲ್ಲಿ ತಮಗೆ ಒಂದು ಚೂರು ನೋವಾಗದ ರೀತಿಯಲ್ಲಿ ಕುಂದುಕೊರತೆ ಬಾರದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಜಿಲ್ಲೆಯ ಉಪಾಧ್ಯಕ್ಷರು ಆಗಿರುವಂಥ ಸಂತೋಷ್ ಕುಮಾರ್ ರೈ ಬೋಲಿಯಾರವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಂಡಲದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಜವಾಬ್ದಾರಿಯುತರಿಗೂ ಮತ್ತು ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ಹಿರಿಯರು ಮತ್ತು ತಂದೆಯವರಿಯರು ಮತ್ತು ಎಲ್ಲ ಇವತ್ತು ಅಭಿನಂದನೆಗೊಂಡಂತಹ ಹಿರಿಯರೆಲ್ಲರಿಗೂ ಕೂಡ ಅವರ ಪಾದ ಮುಟ್ಟಿ ನಮಸ್ಕರಿಸುವಂಥ ಯೋಗಭಾಗ್ಯವನ್ನು ಕೊಟ್ಟ ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳುತ್ತಾ ಬಂದಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ನಮ್ಮ ಪಾರ್ಟಿಯ ಹಿತೈಷಿಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಹಿರಿಯರಾಗಿ ಬಂದಿರುವಂಥ KT ಸುವರ್ಣ ಮತ್ತು ನಮ್ಮ ಈಗ ತಾನೇ ತನ್ನ 75ನೇ ಸುವರ್ಣ ಮಹೋತ್ಸವ ಆಚರಿಸಿದಂತಹ ನಮ್ಮ ಚಂದ್ರಾಸ್ ಅಡ್ಯಾಂತರ ಮತ್ತು ಸೀತಾರಾಮ ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಇಲ್ಲಿಂದಲೇ ಅವರ ಪಾದ ಮುಟ್ಟಿ ನಮಸ್ಕರಿಸುವಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ.